ಪ್ರಿಯ ವೀಕ್ಷಕರೇ, ನಮ್ಮ ಟಿವಿಯ ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮದ ಈ 6ನೇ ಸಂಚಿಗೆ ನಿಮಗೆಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದು ನಾನು ಪರಿಚಯ ಮಾಡಲು ಇಚ್ಛಿಸುವುದು ತಿಟ್ಟಿನ ಅತ್ಯಂತ ಸುಪ್ರಸಿದ್ಧ ಚೆಂಡೆವಾದನ ಹಾಗೂ ಮದ್ದಳೆ ವಾದಕರಾಗಿ ಗುರುತಿಸಲ್ಪಟ್ಟಂಥ ದಿವಂಗತ ನೆಡ್ಲೆ ನರಸಿಂಹ ಭಟ್ಟರು. ಚೆಂಡೆಯ ಗಂಡುಗಲಿ, ಚೆಂಡೆಯ ಮಾಂತ್ರಿಕ ಎಂಬಿತ್ಯಾದಿ ನೆಗಳ್ತಿಗಳಿಗೆ ಪಾತ್ರರಾದ ದಿವಂಗತ ನೆಡ್ಲೆ ನರಸಿಂಹ ಭಟ್ ಈ ವಾರದ ನಮ್ಮ ಯಕ್ಷ ದಿಗ್ಗಜ. ದಿವಂಗತ ನೆಡ್ಲೆ ನರಸಿಂಹ ಭಟ್ಟರು ಪ್ರಾತಃ ಕಾಲ ಸ್ಮರಣೀಯರು ಅಂತೇಳಿ ನಾವು ಹೇಳಬಹುದಾದಂಥ ಕಲಾವಿದರು. ಯಾಕೆಂದರೆ ಒಂದು ಹಿಮ್ಮೇಳ ವಾದನವು ಮುಮ್ಮೇಳ ವಾದನಕ್ಕೆ ಪೂರಕ ಎಂಬ ಅರ್ಥದಲ್ಲಿ ಹಿಮ್ಮೇಳ ಸರಿಯಾದರೆ ಮಾತ್ರ ಮುಮ್ಮೇಳವು ಯಾವಾಗಲೂ ಸಮರ್ಥವಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗುವುದು. ಅಂತಹ ಒಂದು ಹಿಮ್ಮೇಳದಲ್ಲಿ ಚೆಂಡೆ ಮದ್ದಳೆಯ ಎಲ್ಲ ಸೂಕ್ಷ್ಮತೆಗಳನ್ನು, ಎಲ್ಲ ಪಟ್ಟುಗಳನ್ನು ಇದಮಿತ್ತಮ್ ಎಂದು ಹೇಳಬಲ್ಲಂಥ ಸಾಮರ್ಥ್ಯ ಇದ್ದುದು ನೆಡ್ಲೆ ನರಸಿಂಹ ಭಟ್ಟರಿಗೆ. ಇಂದಿನ ಕಾಲದಲ್ಲಿ ಯಾವುದೇ ಆಟಕೂಟಗಳಲ್ಲಿ ನೆಡ್ಲೆ ನರಸಿಂಹ ಭಟ್ಟರೇ ಪ್ರಧಾನ ಚೆಂಡೆ ವಾದಕರಾಗಿಯೋ ಮದ್ದಳೆ ವಾದಕರಾಗಿಯೋ ಕಾಣಿಸಿಕೊಳ್ಳುತ್ತಿದ್ದಂಥ ಕಾಲಘಟ್ಟವಿತ್ತು. ಹಿರಿಯ ಭಾಗವತರಾದಂಥ ದಿವಂಗತ ಹಿರಿಯ ಬಲಿಪರು, ದಿವಂಗತ ಅಗರಿ ಶ್ರೀನಿವಾಸ ಭಾಗವತರು, ದಿವಂಗತ ಕಡತೋಕ ಭಾಗವತರು, ಮೈಂದಪ್ಪರೈಗಳು, ರಾಮಕೃಷ್ಣ ಜೋಯಿಸರು, ಹಾಗೆಯೇ ಈಗಿನ ಭಾಗವತರಲ್ಲಿರುವಂಥ ಕುರಿಯ ಗಣಪತಿ ಶಾಸ್ತ್ರಿಗಳು, ಪದ್ಯಾಣ ಗಣಪತಿ ಭಟ್, ಹೀಗೆ ಎಲ್ಲ ಭಾಗವತರೊಂದಿಗೆ ಸಮರ್ಥವಾಗಿ ಒಂದು ಹಿಮ್ಮೇಳಕ್ಕೆ ಸಹಕರಿಸಿ ಆ ಮೂಲಕ ಪ್ರಸಿದ್ಧಿಯನ್ನು ಗಳಿಸಿದವರು. ಕೆಲವು ಪರಂಪರೆಯ ಕೆಲವು ನಾಟ್ಯಗಳಿರ್ತವೆ. ಅಂದರೆ ಪ್ರವೇಶಕ್ಕೆ ಉದಾಹರಣೆ ಹೇಳುವುದಾದರೆ ರಾಕ್ಷಸರ ತೆರೆಪೊರೆಪಾಟು ಪ್ರವೇಶ ಹಾಗೂ ಹನುಮಂತನ ಪ್ರವೇಶ, ಕಿರಾತನ ಪ್ರವೇಶ, ಈ ಮುಂತಾದ ಒಂದು ನಾಟ್ಯ ವೈವಿಧ್ಯಗಳಿಗೆ ಅಲ್ಲಿ ಚೆಂಡೆಯ ವಾದನದ ಸೂಕ್ಷ್ಮತೆಯೇ ಬೇರೆ. ಅದನ್ನು ಎಲ್ಲ ವಾದಕರು ತಿಳಿದಿದ್ದಾರೆ ಅಂತೇಳಿ ನಾವು ಹೇಳಿಕೊಳ್ಳುವಾಗಿಲ್ಲ. ಯಾಕೆಂದರೆ ಎಲ್ಲರಿಗೂ ಅದು ಬರುವಂಥದ್ದಲ್ಲ, ಅದೊಂದು ಅಪೂರ್ವವಾದಂಥ ಒಂದು ವಿದ್ಯೆ. ಆದರೆ ಈ ನರಸಿಂಹ ಭಟ್ರು ಎಲ್ಲವನ್ನೂ ತಿಳಿದವರಾಗಿದ್ದರು. ರಂಗದ ನಡೆ ಅಂತೇಳಿ ನಾವು ಏನು ಹೇಳ್ತೇವೋ ಆ ರಂಗದ ನಡೆಯ ಬಗ್ಗೆ ಸಂಪೂರ್ಣ ಅರಿವಿತ್ತು ಅವರಿಗೆ. ಭಾಗವತರಿಗೆ ಎಷ್ಟು ತಿಳಿದಿಷ್ಟೋ ಅಷ್ಟೇ, ಹೆಚ್ಚು ಹೇಳುವುದಾದರೆ ಭಾಗವತರಿಗಿಂತಲೂ ಹೆಚ್ಚಿನ ಬಗ್ಗೆ ಒಂದು ರಂಗದ ನಡೆಯ ಬಗ್ಗೆ ಅವರು ನರಸಿಂಹ ಭಟ್ರು ತಿಳಿದವರಾಗಿದ್ದರು. ಅವರು ನಮಗೆ ನೋಡುವಾಗ ಅವರು ಕಣ್ಣು ಮುಚ್ಚಿಯೇ ನಮಗೆ ಚೆಂಡೆ ಬಾರಿಸುವುದೋ ಎಂಬಂತೆ ನಮಗೆ ಭಾಸವಾಗುವುದು. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರ ಕಣ್ಣಿರುವುದು ಕಲಾವಿದನ ಕಾಲಿನ ಹೆಜ್ಜೆಯ ಮೇಲೆ. ಇದು ಎಲ್ಲ ಕಲಾವಿದರಿಗೂ ಗೊತ್ತಾಗ್ತಿತ್ತು. ಕಲಾವಿದರು ಹೆಜ್ಜೆ ತಪ್ಪಿದರೆ ಕೂಡಲೇ ನರಸಿಂಹ ಭಟ್ರು ಮರುದಿವಸ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದರು, ಇಂತಹ ಸನ್ನಿವೇಶದಲ್ಲಿ ನಿನ್ನ ಹೆಜ್ಜೆ ತಪ್ಪಿದೆ. ಅಂದರೆ ಅಷ್ಟು ನಿಖರವಾಗಿ ಒಂದು ರಂಗದ ಪ್ರಜ್ಞೆಯನ್ನು ಒಂದು ಹೇಳಬಲ್ಲಂಥ ಸಮರ್ಥರಾಗಿದ್ದರು. ಮದಪೂರಾ ವಿಘ್ನೇಶ ದೇವ ಜಗಧೀಶ ಮುದದಿಂದ ನಿನ್ನ ಕೈ ಹಿಡಿದಾದ ಕೈ. ನೆಡ್ಲೆ ನರಸಿಂಹ ಭಟ್ರು ಹುಟ್ಟಿದ್ದು 1913 ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕ ಸಮೀಪದ ಕೋಡಪದವಿನ ಸಮೀಪದ ನೆಡ್ಲೆ ಎಂಬ ಊರಿನಲ್ಲಿ ಶ್ರೀಯುತ ರಾಮ ಭಟ್ ಹಾಗೂ ಅದಿತಿ ಅಮ್ಮರವರಿಗೆ ಸುಪುತ್ರರಾಗಿ ನೆಡ್ಲೆಯವರು ಜನಿಸಿದರು. ಬಾಲ್ಯದಲ್ಲಿ ಯಕ್ಷಗಾನದತ್ತ ಆಕರ್ಷಣೆ ಹೊಂದಿದಂತಹ ಅವರು ಸುಪ್ರಸಿದ್ಧ ಚೆಂಡೆ ವಾದಕರು ಆದದ್ದು ಮತ್ತು ನಮಗೆ ಯಕ್ಷರಂಗಕ್ಕೆ ಒದಗಿ ಬಂದಂಥ ಭಾಗ್ಯ.
ಹಾಗೆಯೇ ಪ್ರಾರಂಭದಲ್ಲಿ ಇವರು ಹಲವಾರು ಮೇಳಗಳಲ್ಲಿ ತಿರುಗಾಟ ಮಾಡಿಕೊಂಡು ಹೆಚ್ಚಿನ ತಮ್ಮ ಬಹುವಂಶದ ಒಂದು ತಿರುಗಾಟವನ್ನು ಮಾಡಿದ್ದು ಕಟೀಲು ಮೇಳದಲ್ಲಿ. ಅದರಲ್ಲಿಯೂ ಬಹುಶಃ ಕಟೀಲು 3ನೇ ಮೇಳದಲ್ಲಿ ಇರಬೇಕು. ನಾವು ನೆಡ್ಲೆ ನರಸಿಂಹ ಭಟ್ಟರ ಒಂದು ವಾದನಕ್ಕೆ ನಾವು ನೃತ್ಯ ಮಾಡಿದ್ದೇವೆ ಅಂತೇಳುವ ಕಲಾವಿದ ಹೇಳಿಕೊಳ್ತಾನಂತಾದರೆ ಆ ಕಾಲದಲ್ಲಿ ಅದು ಕಲಾವಿದನಿಗೊಂದು ದೊಡ್ಡ ಸರ್ಟಿಫಿಕೇಟ್. ಯಾಕೆಂದರೆ ನೆಡ್ಲೆಯವರ ವಾದನಕ್ಕೆ ನಾನು ನಲಿದಿದ್ದೇನೆ, ಅದೊಂದು ಹೆಗ್ಗಳಿಕೆ. ಯಾಕೆಂದರೆ ನೆಡ್ಲೆಯವರು ಅಂತಹ ಒಂದು ಪ್ರಸಿದ್ಧಿಯನ್ನು ಗಳಿಸಿದವರು, ಎಲ್ಲ ಸೂಕ್ಷ್ಮತೆಯನ್ನು ಬಲ್ಲವರು. ಈಗ ನಾವು ಇತ್ತೀಚೆಗೆ ಕಟೀಲು ಮೇಳದಿಂದ ನಿವೃತ್ತರಾದಂಥ ಕುರಿಯ ಗಣಪತಿ ಶಾಸ್ತ್ರಿಗಳು, ಸುಪ್ರಸಿದ್ಧ ಭಾಗವತರು, ಅವರು ಸಹ ರಂಗನಾಯಕ ಎಂಬ ಹೆಸರನ್ನು ಗಳಿಸಿದ್ದಾರೆ. ಆದರೆ ಅವರಿಗೆ ಈ ರಂಗನಾಯಕ ಎಂಬ ಹೆಸರು ಗಳಿಸಲಿಕ್ಕೆ ಬೇಕಾದಂಥ ಪೂರಕ ವಾತಾವರಣ ಹಾಗೂ ಮಾರ್ಗದರ್ಶನ ನೀಡಿದವರು ನೆಡ್ಲೆ ನರಸಿಂಹ ಭಟ್ಟರು. ಇದನ್ನು ಕುರಿಯ ಗಣಪತಿ ಶಾಸ್ತ್ರಿಗಳು ಹೇಳ್ತಾರೆ. ಯಾಕೆಂದರೆ ನೆಡ್ಲೆ ನರಸಿಂಹ ಭಟ್ಟರು ನನ್ನ ಗುರುಗಳು. ಹಾಗಾದ್ರೆ ಒಬ್ಬ ಹಿಮ್ಮೇಳ ವಾದಕರೊಬ್ಬರಿಗೆ ಭಾಗವತರಿಗೆ ಆಗ್ತಾರಂತಾದರೆ, ಒಬ್ಬ ಕಲಾವಿದನಿಗೆ ಒಬ್ಬ ಹಿಮ್ಮೇಳ ವಾದಕರು ಆಗ್ತಾರಂತಾದರೆ ಅವರಲ್ಲಿರುವಂತಹ ಕಲಾ ಪ್ರತಿಭೆ ಎಷ್ಟು, ಇದನ್ನು ನಾವು ಊಹಿಸಬೇಕು. ಯಾವುದೇ ಕಲಾವಿದನ ತಪ್ಪನ್ನು ಕೂಡಲೇ ಗುರುತಿಸಿ ಅವರು ಹೇಳುವಂಥ ಅವರೊಂದೊಂದು ವಿಧಾನ ಇದೆ. ಮತ್ತು ನಾವು ನೋಡುವಾಗ ನೆಡ್ಲೆ ನರಸಿಂಹ ಭಟ್ಟರು ಅತ್ಯಂತ ಗಂಭೀರವಾಗಿ ಕಾಣ್ತಾರೆ, ಯಾವಾಗಲೂ ಗಂಭೀರವಾಗಿಯೇ ಇರುವವರು. ಆದರೆ ಅವರಲ್ಲಿರುವಂತಹ ವಿನೋದ ಪ್ರಜ್ಞೆ ಏನುಂಟೋ ಅದು ಯಾರಿಗೂ ಗೊತ್ತಿಲ್ಲ. ಹಾಗೆಂದರೆ ಅವರ ಒಡನಾಟ ಇದ್ದವರಿಗೆ ಆ ವಿನೋದ ಪ್ರಜ್ಞೆ ಯಾವಾಗಲೂ ಅನುಭವಕ್ಕೆ ಬರ್ತಾಯಿತ್ತು. ಅವರು ಯಾವಾಗಲೂ ಒಂದು ವಿನೋದದಲ್ಲಿ ಯಾವುದೇ ಇರಲಿ, ಒಬ್ಬ ಕಲಾವಿದನ ತಪ್ಪನ್ನು ಹೇಳುವುದು, ಅದನ್ನು ಸಹ ವಿನೋದದಲ್ಲಿ ಹೇಳುವುದು. ಅವರು ಒಬ್ಬ ಯುವ ಚೆಂಡೆ ವಾದಕರೊಬ್ಬರೊಮ್ಮೆ ಬಂದರಂತೆ. ನೆಡ್ಲೆಯವರ ಎದುರು ಅವರು ಚೆಂಡೆ ಬಾರಿಸಿ ಎಲ್ಲಾದ ಮೇಲೆ ನೆಡ್ಲೆಯವರು ಕೇಳಿದರು, ಗುರುಗಳೇ ನನ್ನ ಚೆಂಡೆ ವಾದನ ಇವತ್ತಿದು ಹೇಗೆ ಆಯಿತು? ಅದಕ್ಕೆ ನೆಡ್ಲೆಯವ್ರ ಉತ್ತರ, ಒಳ್ಳೆಯದಾಗಿದೆ ಮಹಾರಾಯ, ಭಾರಿ ಒಳ್ಳೆಯದಾಗಿದೆ. ಅಷ್ಟರಲ್ಲಿ ಆ ಕಲಾವಿದರು ಸ್ವಲ್ಪ ಒಂದು ಕೋಡು ಬರುವ ಸಂದರ್ಭ ಬಂದಾಗ ಮೆಲ್ಲ ಹೇಳುವುದು, ಹೌದು ಮಾರಾಯ, ಆದರೆ ನೀನು ಆ ರಾಕ್ಷಸರ ಪ್ರವೇಶಕ್ಕೆ ಸ್ವಲ್ಪ ಚೆಂಡೆ ಜೋರು ಬಾರಿಸಬೇಕಲ್ಲ. ಅಲ್ಲಿಗೆ ಒಂದು ದೌರ್ಬಲ್ಯ ಅವರು ಹೇಳಿದರು. ಅವನು ಹೌದಾ ಗುರುಗಳೇ ಅಂತೇಳಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನಿಂದು ಅದು ಉರುಳುವಿಕೆ ಉಂಟಲ್ಲ, ಅದು ಕೋಲಿನಿಂದ ಚೆಂಡಿಗೆ ಕೊಡುವಂಥ ಉರುಳುವಿಕೆ, ಅದು ಸಾಕಾಗಲಿಲ್ಲ. ಅಂದರೆ ಅಲ್ಲಿ ಸಹ ದೌರ್ಬಲ್ಯವೇ, ಆದರೆ ಅದನ್ನು ನೇರವಾಗಿ ಹೇಳಿದ್ರು, ಇದಕ್ಕೆ ವಿನೋದದಲ್ಲಿ ಹೇಳೋದು. ಮತ್ತು ಅದನ್ನು ಸ್ವಲ್ಪ ಮುಂದುವರಿಸಿಕೊಂಡು ನೀನು ಒಂದು ಕಲಾವಿದರ ಹೆಜ್ಜೆಗೆ ಸರಿಯಾಗಿ ನಿನ್ನ ಚೆಂಡೆಯ ಪೆಟ್ಟು ಅಷ್ಟು ಬರಲಿಲ್ಲ ಮಾರಾಯ. ಮತ್ತು ಬೇರೆ ನಿಂದೆಲ್ಲ ಚೆಂಡೆ ವಾದನ ಭಾರಿ ಒಳ್ಳೆಯದಾಗಿದೆ ನೋಡಿ. ಯಾವುದು ಒಳ್ಳೆಯದಾಗಲಿಲ್ಲ ಅಂತ ಹೇಳುವುದನ್ನು ಕ್ರಮ ಅವರದಿಗೆ ಎಲ್ಲವೂ ಒಳ್ಳೆಯದಾಗಿದೆ. ಅಂದರೆ ಎದುರಿನ ಕಲಾವಿದರಿಗೆ ಬೇಸರವಾಗಬಾರ್ದು ಎಂಬುದು ಒಂದು ಅರ್ಥದಲ್ಲಿ ಆಗಿ ಹೇಳೋದಂತಾದರೆ, ಅವರಲ್ಲಿರುವಂಥ ವಿನೋದ ಪ್ರಜ್ಞೆ ಅವರನ್ನು ಆ ರೀತಿ ಮಾಡೋದು. ಹಾಗೆ ಯಾರಾದರೂ ಒಬ್ಬ ವೇಷಧಾರಿ ಬಂದು, ಗುರುಗಳೇ ನಿನ್ನೆ ನನ್ನ ವೇಷ ಹೇಗಾಯಿತು ಅಂತ ಹೇಳಿದರೆ ನೆಡ್ಲೆಯವರು ಹೇಳುವಂಥ ಕ್ರಮ, ಹೌದು ಮಾರೆ ನಿನ್ನದು ವೇಷ ಭಾರಿ ಒಳ್ಳೆಯದಾಗಿದೆ ಅಂತೇಳಿ. ಅಷ್ಟರಲ್ಲಿ ಆ ಕಲಾವಿದ ಬೀಗುತ್ತಾರೆ, ಸ್ವಲ್ಪ ಕ್ಷಣ ತಡೆದು, ಆದರೆ ನಿನ್ನ ಅರ್ಥಗಾರಿಕೆ ಸ್ವಲ್ಪ ಇನ್ನಷ್ಟು ಸುಧಾರಣೆ ಆಗಬೇಕು. ಆಗ ಕಲಾವಿದ ಸ್ವಲ್ಪ ಕೆಳಗೆ ಇಳಿದ, ಸ್ವಲ್ಪ ಹೊತ್ತು ಕ್ಷಣ ತಡೆದು, ಮತ್ತು ನಿಂದು ನಾಟ್ಯ ಉಂಟಲ್ಲ, ಅದು ನಾಟ್ಯ ಆಗಿ ಸರಿಯಾಗಿ ಬರಲಿಲ್ಲ ಪಾತ್ರಕ್ಕೆ ಸರಿಯಾಗಿ, ಅದನ್ನು ನೀನು ಸ್ವಲ್ಪ ಇನ್ನಷ್ಟು ನೀನು ಅದನ್ನು ತಿದ್ದಬೇಕು ಆಯಿತಾ. ಆ ಕಲಾವಿದನಿಗೆ ಇನ್ನೊಂದು ದೌರ್ಬಲ್ಯ ಗೊತ್ತಾಯಿತು. ಸ್ವಲ್ಪ ಹೊತ್ತು ಕ್ಷಣ ತಡೆದು, ಮತ್ತು ನೀನು ಹಾಕಿದ ಅದು ಮೇಕಪ್ ಉಂಟಲ್ಲ, ಬಣ್ಣ, ಅದು ಬಣ್ಣದಲ್ಲಿ ಅಷ್ಟು ಅದು ಆ ಪಾತ್ರಕ್ಕೆ ಸರಿಯಾಗಿ ಆ ಬಣ್ಣ ಬರಲಿಲ್ಲ, ಅದನ್ನು ಸ್ವಲ್ಪ ನೀವು ತಿದ್ದಬೇಕು. ಅಂದರೆ ನೋಡಿ, ಇಲ್ಲಿ ಅವನದು ಅರ್ಥ ಸರಿಯಾಗಲಿಲ್ಲ, ಬಣ್ಣಗಾರಿಕೆ ಸರಿಯಾಗಲಿಲ್ಲ, ನಾಟ್ಯವು ಸರಿಯಾಗಲಿಲ್ಲ. ಆದರೂ ಅವನಿಗೆ ಕಲಾವಿದನಿಗೆ ಬೇಸರವಾಗದ ರೀತಿಯಲ್ಲಿ ಹೇಳುವಂಥದ್ದು ನೆಡ್ಲೆಯವರ ಕ್ರಮ. ಇದರಲ್ಲಿ ವಿನೋದವನ್ನು ಕಾಣ್ಬೋದಿತ್ತು. ಹಾಗಾಗಿ ಎಲ್ಲ ಕಲಾವಿದರು ನೆಡ್ಲೆಯವರ ಮಾರ್ಗದರ್ಶನವನ್ನೇ ಪಡೆಯುತ್ತಿದ್ದರು. ನಾನು ಚಿಕ್ಕಂದಿನಲ್ಲಿರುವಾಗ ಆ ಕಾಲದಲ್ಲಿ ಕಟೀಲು ಮೇಳದಲ್ಲಿ ನಮ್ಮ ಆಚೆ ಹೆಚ್ಚು ಆಟಗಳಾಗುವುದು ಕಟೀಲು ಮೇಳದ್ದು. ಆಗ ಒಂದು ಮೇಳ ಇದ್ದಂಥ ಕಾಲ, ಅಥವಾ ಎರಡು ಮೇಳ, ಒಂದು ಅಥವಾ ಎರಡು ಮೇಳ ಇರುವಂಥ ಕಾಲ. ಆವಾಗ ನಮಗೆ ಆ ಕಾಲದ ಕಲಾವಿದರು ಕಟೀಲು ಮೇಳದಲ್ಲಿ ಕೇದಗಡಿ ಗುಡ್ಡಪ್ಪ ಗೌಡರು, ಪೆರುವಾಯಿ ನಾರಾಯಣ ಶೆಟ್ಟರು, ಕುಷ್ಟಗಾಣಿಗರು, ಹಾಗೆ ಪಡ್ರೆ ಚಂದು, ಪಡ್ರೆ ಕುಮಾರ, ಕದ್ರಿ ವಿಷ್ಣು, ಹೀಗೆ ಅಂಥ ಕಲಾವಿದರು. ನಾನು ಚೌಕಿಗೆ ಹೋದಾಗ ಅಂಥ ಹಿರಿಯ ಕಲಾವಿದರ ಹತ್ರ ಮಾತನಾಡಬೇಕು ಅಂತೇಳಿ ನಮ್ಮದೊಂದು ಆಸೆ. ಹಾಗೆ ಚೌಕಿಗೆ ಹೋದರೆ ಆ ಹಿರಿಯ ಕಲಾವಿದರೆಲ್ಲ ಒಬ್ಬ ವ್ಯಕ್ತಿಯ ಒಂದು ಮಧ್ಯವಯಸ್ಕ ವ್ಯಕ್ತಿಯ ಸುತ್ತ ಕುಳಿತುಕೊಂಡು ಮಾತನಾಡ್ತಾ ಇರುವುದು ನಮಗೆ ದೂರದಲ್ಲಿ ಕಾಣ್ತದೆ. ನನಗೆ ಆಗ ಭಾರಿ ಬೇಸರ ಆಗ್ತಿದ್ದು, ನಾನು ಬಂದದ್ದು ಪೆರುವಾಯಿ ನಾರಾಯಣ ಶೆಟ್ಟರ ಹತ್ರ ಮಾತನಾಡಲಿಕ್ಕೆ, ಅಲ್ಲೊಬ್ಬರು ಆ ಒಂದು ಮಧ್ಯವಯಸ್ಕ ವ್ಯಕ್ತಿಯಿಂದಾಗಿ ನನಗೆ ಅವರ ಹತ್ರ ಮಾತನಾಡೋದು ತಪ್ಪಿತಲ್ಲ ಅಂತೇಳಿ. ಹಾಗೆ ಯಾವಾಗಲೂ ಇದೇ ಸನ್ನಿವೇಶ. ಹಾಗೆ ಒಂದು ದಿವಸ ಕಲಾವಿದರಲ್ಲಿ ಕೇಳಿದೆ, ಈ ಮಧ್ಯವಯಸ್ಕ ವ್ಯಕ್ತಿ ಯಾರು ಅಂತೇಳಿ. ಅವರು ನಮ್ಮ ಗುರುಗಳು. ಹೌದು, ಯಾರು ಅವರು ಚೆಂಡೆವಾದನೆ ನೆಡ್ಲೆ ನರಸಿಂಹ ಭಟ್ಟರು ಅಂತ ಹೇಳಿದರು. ಅಂದರೆ ಎಲ್ಲ ಕಲಾವಿದರಿಗೆ ಸಹ ಅವರು ಬೇಕು. ಯಾವುದು ನನ್ನ ರಂಗ ಪ್ರವೇಶಕ್ಕೆ ಹೇಗೆ ಹೋಗಬೇಕು, ನನ್ನ ನಡೆ ಹೇಗೆ ಆಗಬೇಕು, ನನ್ನ ಅರ್ಥ ಹೇಗೆ ಆಗಬೇಕು, ಎಲ್ಲವನ್ನು ನೆಡ್ಲೆ ನರಸಿಂಹ ಭಟ್ರತ್ರವೇ ಕೇಳಿ ಮತ್ತೆ ರಂಗ ಪ್ರವೇಶ ಮಾಡುವಂಥ ಕ್ರಮ ಆ ಕಾಲದಲ್ಲಿ. ಅಂದರೆ ಅಷ್ಟು ನಿಖರವಾದ ಮಾಹಿತಿ ನೆಡ್ಲೆ ನರಸಿಂಹ ಭಟ್ರಿಗಿತ್ತು.
ಹಾಗೆ ನನಗೆ ಆವಾಗ ಗೊತ್ತಾಯಿತು ನಿಡ್ಲೆ ನರಸಿಂಹ ಭಟ್ರು ಹೇಳಿದರೆ ಸುಪ್ರಸಿದ್ಧ ಚೆಂಡೆ ವಾದಕರು ಅಂತೇಳಿ. ನಮ್ಮ ಬಜ್ಪೆಯಲ್ಲಿ ಆಟ ಆದಾಗ ನಮ್ಮ ತಂದೆಯಾದಂಥ ಬಜ್ಪೆ ದಿವಂಗತ ಸುಂದರ ಕೊಡುವರ ಆತ್ಮೀಯರು ನೆಡ್ಲೆ ನರಸಿಂಹ ಭಟ್ರು. ಅವರು ಬಜ್ಪೆಯಲ್ಲಿ ಕ್ಯಾಂಪ್ ಆದರೆ ನಮ್ಮ ಮನೆ ಹತ್ತಿರವೇ ಅವರದ್ದು ಕ್ಯಾಂಪ್ ಬೀಡಾರ. ಹಾಗೆ ಬರುವಾಗ ಅವರು ಮಧ್ಯಾಹ್ನ ಊಟಕ್ಕೋ ಸ್ನಾನಕ್ಕೋ ನಮ್ಮ ಮನೆಗೆ ಬರುವುದು. ಹಾಗೆ ನನ್ನ ತಂದೆಯವ್ರ ಹತ್ರ ಎಲ್ಲ ಒಳ್ಳೆ ಮಾತನಾಡ್ತಾ ಇದ್ದರು. ಆ ಕಾಲದಲ್ಲಿ ನನಗೆ ನರಸಿಂಹ ಭಟ್ರ ಬಗ್ಗೆ ಒಡನಾಟ, ಆದರೂ ಹೆಚ್ಚು ಮಾತನಾಡೋಷ್ಟಿಲ್ಲ. ಯಾಕೆಂದರೆ ಅವರು ನೋಡಲಿಕ್ಕೆ ಗಂಭೀರ ಆದ ಕಾರಣ ಯಾವಾಗಲೂ ಗಂಭೀರವಾಗಿರುವುದು. ನಮಗೆ ಸ್ವಲ್ಪ ಅವರಲ್ಲಿ ಮಾತನಾಡಲಿಕ್ಕೆ ಸ್ವಲ್ಪ ಅಳುಕುಂಟಾಗ್ತಿತ್ತು. ಹಿರಿಯ ವ್ಯಕ್ತಿಗಳು ನಾವು ಮಾತನಾಡಿದರೆ ನಮ್ಮದು ಬಾಲಿಶವಾದಿತ್ತು ಏನೋ, ಈ ರೀತಿಯಾಗಿ ನನಗೆ ಹೆಚ್ಚು ಒಡನಾಟ ಸಿಗಲಿಲ್ಲ. ಆದರೆ ಅವರ ಬಗ್ಗೆ ಮತ್ತೆ ನಾನು ತುಂಬ ತಿಳ್ಕೊಂಡೆ, ಅವರ ಹಾಸ್ಯ ಪ್ರಜ್ಞೆಯನ್ನು. ನಾವು ಅವರನ್ನು ನೋಡುವಾಗ ಎಷ್ಟು ಗಂಭೀರವಾಗಿ ಕಾಣ್ತೇವೋ ಆ ಗಂಭೀರತೆ ಅವರ ವಿನೋದದಲ್ಲಿ ಅದೇ ವಿನೋದದ ರೂಪವನ್ನು ತಾಳ್ತಿತ್ತು. ಹಾಗೆ ಎಲ್ಲ ಹಿರಿಯ ಕಲಾವಿದರೊಂದಿಗೆ ಒಂದು ಮದ್ದಳೆ ವಾದನದಲ್ಲಿ ತಮ್ಮ ಪ್ರೌಢಿಮೆಯನ್ನು ಮೆರೆದವರು. ಈಗ ನಾವೊಂದು ಸಣ್ಣ ಕ್ಲಿಪ್ಪಿಂಗನ್ನು ನೋಡುವ. ಇದರಲ್ಲಿ ಈಗಿನ ಬಲಿಪ ನಾರಾಯಣ ಭಾಗವತರೊಟ್ಟಿಗೆ ಇವರೊಂದು ಪದ್ಯದಲ್ಲಿ ಒಂದು ಚೆಂಡೆ ಬಾರಿಸುವಂಥ ಒಂದು ಸಣ್ಣ ಕ್ಲಿಪ್ಪಿಂಗ್. ಇದೊಂದು ಅತ್ಯಂತ ಹಳೆಯದಾದಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್. ಬಲಿಪ ನಾರಾಯಣ ಭಾಗವತರು ರಾವಣನ ಒಡ್ಡೋಲಕ್ಕೆ ಕೊಡುವಂಥ ಒಂದು ಪದ್ಯ. ಅದು ಬಾಮಿನೆಲ್ಲುಂಟು, ಆದ್ದರಿಂದ ಅದಕ್ಕೆ ಚೆಂಡೆಗೆ ಎಷ್ಟು ಅವಕಾಶವಿಲ್ಲ. ಆದರೂ ಕೊನೆಯಲ್ಲಿ ಒಂದು ಚೆಂಡೆಯ ಪಟ್ಟು, ಅಂದರೆ ರಾವಣನ ಒಡ್ಡೋಲಕಕ್ಕೆ ಚೆಂಡೆ ಹೇಗೆ ಪಟ್ಟು ಅಂತೇಳಿ ಒಂದು ಸಣ್ಣ ಒಂದು ತುಣುಕನ್ನು ಈಗ ನೋಡಿದ್ದೇವೆ ನಾವು. ಹಾಗೆ ನೆಡ್ಲೆ ಅವರ ಬಗ್ಗೆ ಒಂದು CD ಬಂದಿದೆ, ಕಾಲೇ ಅವರದ್ದು ಚೆಂಡೆ ವಾದನದ್ದು 1 ಗಂಟೆಗಳ ಕಾಲ. ಅಂದರೆ ವಿವಿಧ ಪ್ರವೇಶಗಳಿಗೆ ವಿವಿಧ ವೇಷಗಳ ಪಾತ್ರಗಳ ಪ್ರವೇಶಕ್ಕೆ ಹೇಗೆ ಚೆಂಡೆ ವಾದನ ನುಡಿಸುವುದು ಎಂಬ ಇದರಲ್ಲಿ ಒಂದು ಇಡೀ CD ಉಂಟು. ಇದರಲ್ಲಿ ಎಲ್ಲ ಸೂಕ್ಷ್ಮತೆಯನ್ನು ನಾವು ಆ ಸಿಡಿಯ ಮುಖಾಂತರ ಸಿಡಿಯನ್ನು ನೋಡಿದರೆ ನಮಗೆಲ್ಲ ಆ ಚೆಂಡೆ ವಾದನದ ಸೂಕ್ಷ್ಮತೆಗಳೇನುಂಟೋ ಎಲ್ಲವೂ ನಮಗೆ ಅರ್ಥವಾಗ್ತದೆ. ಹಾಗೆ ನೆಡ್ಲೆ ಅವರು ಅತ್ಯಂತ ಒಂದು ಹೆಚ್ಚು ಶಿಷ್ಯವರ್ಗವನ್ನು ಹೊಂದಿದವರು. ಅಂದರೆ ಕೇವಲ ಇವರಿಗೆ ಚೆಂಡೆ ವಾದನದಲ್ಲೇ ಶಿಷ್ಯರಂತೇಳಿ ಅಲ್ಲ, ಭಾಗವತರಲ್ಲಿಯೂ ಇವರಿಗೆ ಶಿಷ್ಯರಿದ್ದಾರೆ. ಕುರಿಯ ಗಣಪತಿ ಶಾಸ್ತ್ರಿಗಳಂಥವರು. ಹಾಗೆ ವೇಷಧಾರಿಗಳು, ಕೆಲವು ವೇಷಧಾರಿಗಳು ಕುರಿಯರ ಒಂದು ಭಾಗವತಿಕೆಯಲ್ಲಿ ನೆಡ್ಲೆಯವರ ಒಂದು ಚೆಂಡೆ ವಾದನ ಆ ಕಾಲದಲ್ಲಿ ಕಟೀಲು 3ನೇ ಮೇಳ. ಆ ಕಟೀಲು 3ನೇ ಮೇಳದ ಕಲಾವಿದರೆಲ್ಲರೂ ಅತ್ಯಂತ ಪ್ರಬುದ್ಧರಾಗಿ ಪರಿಗಣಿಸಲ್ಪಟ್ಟಿದ್ದರು. ಯಾಕೆಂದರೆ ನೆಡ್ಲೆಯವರ ಸಮರ್ಥವಾದ ಮಾರ್ಗದರ್ಶನ ಹಾಗೂ ಕುರಿಯರ ನಿರ್ದೇಶನ. ಹೀಗೆ ಆ ಕಾಲದಲ್ಲಿ ಒಂದು ಪ್ರಸಿದ್ಧಿಗೆ ಇವತ್ತಿಗೂ ಪ್ರಸಿದ್ಧರಾದವರು ಎಷ್ಟೋ ಕಲಾವಿದರಿದ್ದಾರೆ 3ನೇ ಮೇಳದಲ್ಲಿರುವಂಥವರು. ಅಮ್ಮುಂಜೆ ಮೋಹನ ಹಾಗೂ ಕೈರಂಗಳ ಕೃಷ್ಣಮೂಲ್ಯ. ಕೈರಂಗಳ ಕೃಷ್ಣಮೂಲ್ಯರು ಈ ಸಲದ ಗೋಪಾಲಕೃಷ್ಣ ಅಸ್ರಣ್ಣ ಪ್ರಶಸ್ತಿಯನ್ನು ಪಡೆದವರು. ಇವರು ನೆಡ್ಲೆಯವರಿಂದಾಗಿ ತುಂಬ ಒಂದು ಕೌಶಲ್ಯವನ್ನು ಕಲಿತುಕೊಂಡಿದ್ದಾರೆ. ಅವರು ಕೃಷ್ಣಮೂಲ್ಯರು ಯಾವಾಗಲೂ ಹೇಳಿಕೊಂಡು, ನಾನು ಇವತ್ತೊಂದು ಕಲಾವಿದನಾಗಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನೆಡ್ಲೆ ನರಸಿಂಹ ಭಟ್ ಹಾಗೂ ಕುರಿಯ ಗಣಪತಿ ಶಾಸ್ತ್ರಿಗಳು ಅಂತೇಳಿ. ಅಂದರೆ ಅವರದ್ದು ಯಾವುದೇ ಪಾತ್ರಗಳನ್ನಾದರೂ ಅವರು ಅದರಲ್ಲಿ ಏನಾದರೂ ಲೋಪಗಳಿದ್ದರೆ ತಪ್ಪುಗಳಿದ್ದರೆ ಅಥವಾ ಆ ಪಾತ್ರವನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಚಂದವಾಗಿ ನಿರೂಪಿಸ್ತಿದ್ರು. ಹಾಗೆ ಇವರು ಕೈರಂಗಳ ಕೃಷ್ಣಮೂಲ್ಯರೇ ಹೇಳಿದಂಥ ಒಂದು ಸಣ್ಣ ಘಟನೆ ನೆಡ್ಲೆ ನರಸಿಂಹ ಭಟ್ರ ಬಗ್ಗೆ. ಅಂದರೆ ನಾನು ಈ ಮೊದಲೇ ತಿಳಿಸಿದಂತೆ ನೆಡ್ಲೆ ನರಸಿಂಹ ಭಟ್ರು ಕಲಾವಿದರ ದೋಷಗಳನ್ನು ವಿನೋದದಲ್ಲೇ ಹೇಳುವಂಥವರು. ಅಂದರೆ ನೇರವಾಗಿ ಹೇಳುವುದಿಲ್ಲ, ಯಾಕೆಂದರೆ ಕಲಾವಿದರಿಗೆ ಬೇಸರವಾಗಬಾರದು. ಹಾಗೆಂತೇಳಿ ಹೇಳುವ ವಿಷಯ ಅವರಿಗೆ ಮುಟ್ಟಬೇಕು. ಅದಕ್ಕೆ ವಿನೋದದಿಂದ ಹೇಳುವುದೇ ಸೂಕ್ತ ಅಂತೇಳಿ ನೆಡ್ಲೆ ನರಸಿಂಹ ಭಟ್ರ ಒಂದು ತರ್ಕ. ಕೈರಂಗಳ ಕೃಷ್ಣಮೂಲ್ಯರು ಮೂಲತಃ ಪುಂಡು ವೇಷಧಾರಿ. ಅಂದರೆ ಅವರು ಕಟೀಲು ಮೇಳಕ್ಕೆ ಸೇರಿದ್ದೇ ಪುಂಡು ವೇಷಧಾರಿಯಾಗಿ. ಅಭಿಮನ್ಯು, ಬಬ್ಬುರು ವಾಹನ ಇಂಥದ್ದೆಲ್ಲ ವೇಷಗಳನ್ನಲ್ಲಿ ಅಪಾರ ಪ್ರಸಿದ್ಧಿಯನ್ನು ಗಳಿಸಿದವರು. ಆದರೆ ಕಾಲ ಹೋದಂತೆ ಅವರಿಗೆ ವೇಷ ಬದಲಾವಣೆ ಆಯಿತು. ಪುಂಡು ವೇಷದಿಂದ ಅವರಿಗೆ ರಾಜ್ಯ ವೇಷಕ್ಕೆ ಬಡ್ತಿ ಸಿಕ್ಕಿತು. ಹಾಗೆ ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಅವರು ಕೃಷ್ಣಮೂಲ್ಯರದು ದೇವೇಂದ್ರರ ಪಾತ್ರ ಪ್ರಥಮವಾಗಿ ಮಾಡುವುದೊಂದು. ಅಲ್ಲಿ ಕೃಷ್ಣಮೂಲ್ಯರದು ಪ್ರಥಮವಾದ ದೇವೇಂದ್ರನ ಪಾತ್ರ ಒಂದು. ನೆಡ್ಲೆ ಅವರು ಚೆಂಡೆ ವಾದನದಲ್ಲಿದ್ದಾರೆ. ಇವರು
ಪ್ರವೇಶ ಕೊಟ್ಟರು. ಆದರೆ ನಾವಿಲ್ಲಿ ಒಂದು ಎಣಿಸಬೇಕು ಎಂದು ಒಂದು ನಾವು ಯಕ್ಷಗಾನದಲ್ಲಿ ಒಂದು ಪದ್ಧತಿ ಇದೆ. ಯಾಕೆಂದರೆ ಪುಂಡುವೇಷಕ್ಕೆ ನಲಿಯುವಂಥ ಕ್ರಮ ಪ್ರವೇಶದ ಕ್ರಮ ಬೇರೆ, ರಾಜವೇಷದ ನಲಿಯುವಂಥ ಕ್ರಮ ಪ್ರವೇಶ ಕ್ರಮ ಬೇರೆ. ಅದೆರಡು ಒಂದಕ್ಕೊಂದು ತಾಳೆ ಹೊಂದಬಾರದು. ಆದರೆ ಕೃಷ್ಣಮೂಲ್ಯರು ಪುಂಡುವೇಷವನ್ನೇ ಯಾವಾಗಲೂ ಮಾಡುವ ಕಾರಣ ಅಂದು ಬಹುಶಃ ಅವರು ದೇವೇಂದ್ರನಾಗಿ ಸ್ವಲ್ಪ ಹೆಚ್ಚು ದಿಗ್ಗಣ ತೆಗೆದ್ರೇನೋ. ಯಾಕೆಂದರೆ ಕೋಲು ಕಿರೀಟ ಧರಿಸಿದಂಥ ವೇಷಗಳು ಹೆಚ್ಚು ದಿಗ್ಗಣ ತೆಗೆಯುವಂಥ ಕ್ರಮ ಇಲ್ಲ. ಹೆಚ್ಚು ದಿಗ್ಗಣ ಕೊಳೆಯುವಂತೆ ಇದ್ದರೂ ಪುಂಡು ವೇಷಗಳು, ಅಂದರೆ ಪಗಡಿ ಕಿರೀಟ ಕಟ್ಟಿಯೋ ಅಥವಾ ತಲೆ ಜುಟ್ಟು ಬಿಟ್ಟೋ ಅಂಥ ವೇಷಗಳು ಹೆಚ್ಚು ದಿಗ್ಗಣ ತೆಗೆದು ಹೆಚ್ಚು ನಾಟ್ಯವನ್ನು ಅಲ್ಲಿ ಪ್ರದರ್ಶಿಸಬಹುದು. ಕೋಲು ಕಿರೀಟ ಪ್ರದರ್ಶಿಸುವ ಒಂದು ಅವಶ್ಯಕತೆ ಇಲ್ಲ. ಅದರಲ್ಲಿ ಕೃಷ್ಣಮೂಲ್ಯರು ಸ್ವಲ್ಪ ಹೆಚ್ಚು ದಿಗ್ಗಣ ತೆಗೆದರು ಅಭ್ಯಾಸ ಬಲದಿಂದ. ಹಾಗೆ ಆಟ ಮುಗಿಯಿತು. ಮರುದಿವಸ ಬೆಳಿಗ್ಗೆ ಕೃಷ್ಣಮೂಲ್ಯರು ನೆಡ್ಲೆಯವರಲ್ಲಿ, ಗುರುಗಳೇ ನಿನ್ನೆ ನನ್ನದು ಪಾತ್ರ ಹೇಗೆ ಆಗಿದೆ ಗುರುಗಳೇ ಅಂತ ಕೇಳಿದರು. ಯಾಕೆಂದರೆ ನೆಡ್ಲೆ ನರಸಿಂಹಭಟ್ರು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಮತ್ತೆ ಯಾರು ಮಾತನಾಡಲಿಕ್ಕಿಲ್ಲ. ಅದು ಕೃಷ್ಣಮೂಲ್ಯರದೊಂದು ಆಶಯ. ಹಾಗಾಗಿ ನೆಡ್ಲೆ ನರಸಿಂಹಭಟ್ರಲ್ಲಿ ಕೇಳುವ ನನ್ನ ಪ್ರಥಮ ದೇವೇಂದ್ರ ಹೇಗೆ ಆಗಿದೆ ಅಂತೇಳಿ. ಆಗ ನೆಡ್ಲೆ ನರಸಿಂಹಭಟ್ರು ಅದನ್ನು ವಿನೋದದಲ್ಲಿ ಹೇಳೋದು, ನಿನ್ನೊಂದು ಮಾರ ಅಭಿಮನ್ಯು ಭಾರಿ ಒಳ್ಳೆ ಅಭಿಮನ್ಯು ನಿನ್ನದು ಅಂತ ಹೇಳಿದರು. ಕೃಷ್ಣಮೂಲ್ಯರಿಗೆ ಒಂದು ಶಾಕ್ ಆಯಿತು. ನಾನು ಮಾಡಿದ್ದು ದೇವೇಂದ್ರ, ಇವರು ಅಭಿಮನ್ಯು ಹೇಳ್ತಾರೆ ಅಂತೇಳಿ. ಅಲ್ಲ ಗುರುಗಳೇ, ನಿನ್ನೆ ಕಟೀಲು ಶಾಸ್ತ್ರ ಮಾತ್ಮೆ ನಾನು ದೇವೇಂದ್ರ ಮಾಡಿದ್ದು, ಅಭಿಮನ್ಯು ಕಾಳಗ ಅಲ್ಲ. ಆಗ ನೆಡ್ಲೆಯವರು ಕೂಡಲೇ, ಅದು ದೇವೇಂದ್ರವ, ನಾನು ನಿನ್ನ ದಿಗ್ಗಣ ನೋಡಿ ಅಭಿಮನ್ಯು ಅಂತ ತಿಳಿದದಲ್ಲ ಮಾರಾಯ, ಅದು ದೇವೇಂದ್ರವ ಅಂತ ಕೇಳಿದ್ರಂತೆ. ಅಂದರೆ ಅದೇ ದೇವೇಂದ್ರನ ಪಾತ್ರ ಹೆಚ್ಚು ಕುಣಿಯಬಾರದು ಅಂತೇಳಿ ಸೂಚ್ಯವಾಗಿ ಒಂದು ಕಲಾವಿದರಿಗೆ ತಿಳಿಸಿ ಹೇಳುವಂಥ ಕ್ರಮ ಇದು ನೆಡ್ಲೆಯವರ ಶೈಲಿ. ಹಾಗೆಯೇ ಎಲ್ಲ ಕಲಾವಿದರಿಗೂ ಅವರು ಯೋಗ್ಯವಾದಂಥ ಮಾರ್ಗದರ್ಶನವನ್ನು ನೀಡಿ ಆ ಮೂಲಕ ಕಲಾವಿದರು ಮುಂದಕ್ಕೆ ಉನ್ನತಿ ಸ್ಥಾನಕ್ಕೆ ಏರಲು ಒಂದು ಕಾರಣರಾದಂಥ ಒಂದು ಅತ್ಯುತ್ತಮ ಹಿಮ್ಮೇಳ ವಾದಕರು. ನೆಡ್ಲೆ ನರಸಿಂಹ ಭಟ್ಟರು ಇದ್ದಾರೆ ಅಂತೇಳಿದರೆ ಯಜಮಾನರಿಗೆ ಯಾವುದೇ ತಲೆ ಬಿಸಿರುವುದಿಲ್ಲ, ಅಂದರೆ ರಂಗದೊಳಗಿನ ನಡೆಗೆ. ಯಾಕೆಂದರೆ ಎಲ್ಲವನ್ನು ಕರಾರುವಕ್ಕಾಗಿ ನಿಖರವಾಗಿ ಅದನ್ನು ಒಂದು ಹೇಳಿ ಪ್ರಸ್ತುತಪಡಿಸುವಂಥ ಹೊಣೆಗಾರಿಕೆ ನರಸಿಂಹ ಭಟ್ಟರಲ್ಲಿತ್ತು. ನಾನು ಈ ಮೊದಲು ಹೇಳಿದಂತೆ ನೆಡ್ಲೆ ನರಸಿಂಹಭಟ್ರು ನೋಡಲು ಗಂಭೀರವಾದರು, ಇದು ವಿನೋದದ ಸ್ವಭಾವದವರು. ಇದನ್ನು ನಾನು ಯಾಕೆ ಈಗ ಈ ಘಟನೆಗಳನ್ನು ಹೇಳ್ತೇನೆ ಅಂತ ಹೇಳಿದರೆ, ನಾವು ಕಲಾವಿದರನ್ನು ಕೇವಲ ರಂಗದಲ್ಲಿ ಮಾತ್ರ ನೋಡುವುದು, 4 ಕಂಬಗಳ ಮಧ್ಯೆ. ಅವರ ವೈಯಕ್ತಿಕವಾದಂಥ ವಿಷಯಗಳು ನಮಗೆ ಅನಾವರಣಗೊಳ್ಳುವಂಥ ಅಂಶ ಕಡಿಮೆ. ಯಾಕೆಂದರೆ ನಾವು ಅವರ ಒಡನಾಟ ಇದ್ದರೆ ನಮಗೆ ಅವರದ್ದೆಲ್ಲ ವಿಷಯಗಳು ಗೊತ್ತಾಗ್ತವೆ. ಹಾಗೆ ನೆಡ್ಲೆ ನರಸಿಂಹಭಟ್ರು ನಾವು ನೋಡುವಾಗ ಇವರು ಅತ್ಯಂತ ಗಂಭೀರರು, ಹಾಸ್ಯ ಪ್ರಜ್ಞೆ ಉಳ್ಳವರಲ್ಲ ಈ ರೀತಿಯಾಗಿ ನಾವು ಭಾವಿಸಬಹುದು. ಯಾಕೆಂದರೆ ಅವರು ಅಲ್ಲಿ ನಿಲ್ಲುವಂಥ ಶೈಲಿ ಹಾಗೆ, ಒಂದು ತಲೆಗೆ ರುಮಾಲನ್ನು ಮುಂಡಾಸನ್ನು ಕಟ್ಟಿ ಒಂದು ಚೆಂಡೆಯನ್ನು ನುಡಿಸುವಾಗ ಒಂದು ನಿದ್ರೆ ಕಣ್ಣಿನಲ್ಲಿದ್ದಾಗಿ ನಮಗೆ ಕಾಣುವುದಲ್ಲಿ, ಅಂದರೆ ಅವರ ಕಣ್ಣು ಇರುವುದಲ್ಲಿ ಕಲಾವಿದನ ಒಂದು ಹೆಜ್ಜೆಯ ಮೇಲೆ, ಇದನ್ನು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಮಗೆ ನೋಡುವಾಗ ಹಾಗೆ. ಅದಕ್ಕಾಗಿ ನಾನು ನೆಡ್ಲೆ ನರಸಿಂಹ ಭಟ್ರ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ನಾನು ಹೇಳಲು ಇಷ್ಟಪಡ್ತಾ ಇದ್ದೆ. ಈ ಘಟನೆಯನ್ನು ನನಗೆ ಹೇಳಿದ್ದು ನನ್ನ ಮಿತ್ರರಾದಂಥ ದಿವಂಗತ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು. ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು ನೆಡ್ಲೆ ನರಸಿಂಹ ಭಟ್ರ ಅತ್ಯಂತ ಒಡನಾಟ ಹೊಂದಿದವರು. ನೆಡ್ಲೆ ನರಸಿಂಹ ಭಟ್ಟರ ಚೆಂಡೆ ವಾದನಕ್ಕೆ ಅವರು ನರ್ತಿಸಿದ್ದಾರೆ ಎಂಬುದೇ ನನಗೆ ಅತ್ಯಂತ ದೊಡ್ಡ ವಿಷಯ ಅಂತೇಳಿ ಚೆನ್ನಪ್ಪ ಶೆಟ್ಟರು ಯಾವಾಗಲೂ ನೆನಪಿಸ್ತಿದ್ರು. ಅವರು ಯಾವಾಗಲೂ ಹೇಳಿಕೊಂಡು ನೆಡ್ಲೆ ನರಸಿಂಹ ಭಟ್ರು ನೋಡಲಿಕ್ಕೆ ಎಷ್ಟು ಗಂಭೀರರೋ ಅಷ್ಟೇ ಹಾಸ್ಯಪ್ರಜ್ಞೆ ಅವರಲ್ಲಿ. ನಮಗೆಲ್ಲ ಅವರಿದ್ದರೆ ನಮಗೆ ಯಾವಾಗಲೂ ಒತ್ತು ಓದದೇ ತಿಳಿದಿಲ್ಲ ಅಂತೇಳಿ, ಅಂದರೆ ಅಷ್ಟು ಹಾಸ್ಯ ಅವರಲ್ಲಿತ್ತು. ಇಂದಿನ ಕಾಲದಲ್ಲಿ ಈಗಿನ ಹಾಗೆ ಮೇಳಗಳಿಗೆ ಬಸ್ ಸೌಕರ್ಯ ಇಲ್ಲ. ಲಾರಿಯಲ್ಲಿ ಅವರ ಸಾಮಾನನ್ನು ಸಾಗಿಸುವುದು, ಆಟ ಸಾಗುವುದು 3-4 ಮೈಲು ದೂರ, ಅಲ್ಲಿ ಬಸ್ಸು ಹೋಗುವುದಿಲ್ಲ, ಲಾರಿ ಹೋಗುವಂಥ ಒಂದು ಕಾಲು ದಾರಿ ಅದು.
ಆಗ ಹೋಗುವಾಗ ಅಲ್ಲಿ ಆಟದ ಸಾಮಾನುಗಳನ್ನೆಲ್ಲ ವಸ್ತ್ರ, ಕಿರೀಟದ ಎಲ್ಲ ಪೆಟ್ಟಿಗೆ ಎಲ್ಲ ಒಬ್ಬೊಬ್ಬ ಕಲಾವಿದರು ಅವರ ತಲೆಯ ಮೇಲೆ ಹೊತ್ತುಕೊಂಡು ನಡೆದುಕೊಂಡೇ ಹೋಗಬೇಕು. ಹಾಗೆ ಎಲ್ಲರೂ ನಡೆದುಕೊಂಡು ಒಂದು ದಿವಸ ಒಂದು ಕಡೆಯಲ್ಲಿ ಆಟಕ್ಕೆ ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ದಾರೆ ಪೆಟ್ಟಿಗೆ ಹೊತ್ತುಕೊಂಡು. ಯಥಾರ್ಥಕ್ಕಾದರೆ ನೆಡ್ಲೆ ನರಸಿಂಹ ಭಟ್ರು ಪೆಟ್ಟಿಗೆ ಹೊರಲಿಕ್ಕಿಲ್ಲ. ಯಾಕೆಂದರೆ ಹಿರಿಯ ಕಲಾವಿದರಿಗೆ ಆ ಒಂದು ಪೆಟ್ಟಿಗೆ ಹೊರುವಂಥ ಕೆಲಸ, ಆ ಜವಾಬ್ದಾರಿ ಆ ಕಾಲದಲ್ಲಿ ಮೇಳದಲ್ಲಿ ಇಲ್ಲ. ಆದರೂ ನೆಡ್ಲೆ ನರಸಿಂಹ ಭಟ್ರು ಇತರ ಕಲಾವಿದರೊಂದಿಗೆ ಬೆರೆಯುವ ಕಾರಣ ಈ ಒಂದು ಕಲಾವಿದರ ಆಯಾಸ ಆದರೆ ಅವನ ಪೆಟ್ಟಿಗೆಯನ್ನು ಸಹ ಅವರು ಹೊತ್ತುಕೊಂಡು ಹೋಗ್ತಿದ್ರು. ಹಾಗೆ ಅವರು ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗುವಾಗ 3-4 ಕಿಲೋಮೀಟ್ರ್ ಹೋಗಬೇಕು. ದಾರಿಯಲ್ಲಿ ಎಲ್ಲಿಯಾದರೂ ಆಯಾಸ ಆದಾಗ ಒಂದು ಕಡೆಯಲ್ಲಿ ಅವರು ನಿಲ್ಲಿಕೊಂಡು ಪೆಟ್ಟಿಗೆಯನ್ನು ಕೆಳಗೆ ಇಳಿಸಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಒಂದು 10 ನಿಮಿಷ ನಂತರ ಹೊರಡುವ ಒಂದು ಕ್ರಮ. ಹಾಗೆ ಒಂದು ದಿವಸ ಹೀಗೆ ಪೆಟ್ಟಿಗೆ ಹೊತ್ತುಕೊಂಡು ಒಂದು ಕಡೆ ವಿಶ್ರಾಂತಿಗಾಗಿ ನಿಂತಾಗ ಒಬ್ಬ ಹಳ್ಳಿಯವ ಬಂದು ನೆಡ್ಲೆ ನರಸಿಂಹ ಭಟ್ರಲ್ಲಿ, ನಮಸ್ಕಾರ ಭಟ್ರೆ, ಭಟ್ರಂತ ಗೊತ್ತಿಲ್ಲ ಅವ್ರಿಗೆ, ನಮಸ್ಕಾರ, ನೀವು ಆಟೋದವರ? ಹೌದು ಮಾರಾಯ. ಇದೆಲ್ಲ ತುಳುವಿನಲ್ಲೇ ಸಂಭಾಷಣೆ ಆಗೋದು. ಅದು ತುಳುವಿನಲ್ಲಿ ಹೇಳುವಾಗ ಅದಕ್ಕೆ ಬರುವಂಥ ಒಂದು ಇದೇ ಬೇರೆ, ಸ್ವಾರಸ್ಯ ಇನ್ನೂ ಹೆಚ್ಚಾಗ್ತದೆ. ಅದು ನಾನೀಗ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ ಅಂತ ಹೇಳುವಾಗ ಪ್ರತಿ ನಮಸ್ಕಾರ ಮಾಡಿದರು. ನೀವು ಆಟೋದವರ? ಹೌದು. ನೆಡ್ಲೆ ಅವರು ಉತ್ತರ. ನಿನ್ನೆ ಎಲ್ಲಿ ಆಟ? ಆ ಹಳ್ಳಿಯವನ ಪ್ರಶ್ನೆ. ಇಂತಲ್ಲಿ ಅಂತ ಹೇಳಿದರು ನೆಡ್ಲೆಯವರು. ನಾಳೆ ಎಲ್ಲಿ? ನಾಳೆ ಇಂತಲ್ಲಿ. ಓ ಹೌದಾ, ನೀವು ಯಾವ ವೇಷ ಮಾಡೋದು? ರಾಕ್ಷಸನ ವೇಷವಾಗಿ ಹೇಳಿದರು ನೆಡ್ಲೆಯವರಲ್ಲಿ. ನೆಡ್ಲೆಯವರು ಸಹ ವಿನೋದ ಸ್ವಭಾವದವರು. ಹೌದು ಮಾರೆ, ನಾನು ರಾಕ್ಷಸನ ಪಾತ್ರ ಮಾಡಿದ್ದು. ಈಚೆಯಿಂದ ಪೆಟ್ಟಿಗೆ ಹೊತ್ತಂಥ ಆಯಾಸ ಇವರಿಗೆ ಆಗ್ತಾ ಉಂಟು, ಈ ನಿದ್ರೆಯ ಕಣ್ಣು, ಇದರಲ್ಲಿ ಈ ಹಳ್ಳಿಯವ್ರದ್ದು ಪ್ರಶ್ನೆ. ಅದು ಸಾವಾದಂತ ಉತ್ತರಿಸ್ತಿದ್ದಾರೆ, ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳದೆ ವಿನೋದದಲ್ಲಿ ಉತ್ತರಿಸ್ತಿದ್ದಾರೆ. ನಿಮ್ಮದು ಯಾವ ರಾಕ್ಷಸ? ಹೌದಾ, ನೀವು ರಾಕ್ಷಸ ವೇಷ ಮಾಡೋದು? ನೋಡುವಾಗ ಹಾಗೆ ಕಾಣುವುದಿಲ್ಲ. ಅದಕ್ಕೆ ನೆಡ್ಲೆ, ಹೌದು ಕಾಣಲಿಕ್ಕೆ ನಾನು ಇವತ್ತು ವೇಷ ಹಾಕಲಿಲ್ಲಲ್ಲ. ಹಾಂ ಹೌದೌದು. ನೀವು ಯಾವ ವೇಷ ಎಲ್ಲ ಮಾಡ್ತೀರಿ? ನಿನಗೆ ಯಾವ ವೇಷ ಆಗಬೇಕಿತ್ತು? ಅಲ್ಲ, ನೀವು ಮಹಿಷಾಸುರ ಮಾಡ್ತೀರಾ ಕೇಳಿದ್ರಂತೆ ಹಳ್ಳಿಯವ. ನೆಡ್ಲೆಯವರಿಗೆ ಸಿಟ್ಟು, ನೆಡ್ಲೆ ನರಸಿಂಹ ಭಟ್ರಿಗೆ ಸಿಟ್ಟು ನೆತ್ತಿಗೇರಿದೆ. ಹಾಗಿದ್ದರೆ ಅವರಿಗೆ ಬಹಿವಾಗಿಲ್ಲ. ಅದಕ್ಕೆ ಅವರಿಗೆ ಚಂದದಲ್ಲೇ ವಿನೋದದಲ್ಲಿ ಹೇಳಿದರು, ಹೌದು ಮಾರೆ, ಮಹಿಷಾಸುರನ ವೇಷ ಮಾಡ್ತೇನೆ, ನೀನಿನ್ನು ಹೆಚ್ಚು ಹೊತ್ತು ಇಲ್ಲಿ ನಿಂತರೆ ಈಗಲೇ ಇಲ್ಲಿ ಮಹಿಷಾಸುರರಾಗಿ ನಾನು ಓಡಿಸಬೇಕಾಗ್ತದೆ ಅಂತೇಳಿ ಅವನಿಗೆ ವಿನೋದದಲ್ಲಿ ನುಡಿದರು. ಮತ್ತು ಅವ ಹೋದ ಮೇಲೆ ನೆಡ್ಲೆ ನರಸಿಂಹ ಭಟ್ರು ಉಳಿದ ಕಲಾವಿದರಲ್ಲಿ ಹೇಳುವುದಂತೆ, ಇವೊಬ್ಬ ಕಲಾಭಿಮಾನಿಯೇ ಅಲ್ಲ ಇವನ ಹತ್ರ ನಾವು ಮಾತನಾಡಿದ್ದು ತಪ್ಪು. ಯಾಕೆಂದರೆ ಇವನ ಪ್ರಶ್ನೆ ನೋಡಿ, ನಿನ್ನೆ ಎಲ್ಲಿ ಆಟ? ನಿನ್ನೆ ಎಲ್ಲಿ ಆಟ ಆದರೆ ಇವನಿಗೇನು? ಇವನಿಗೆ ನಿನ್ನೆ ಆಟಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ನೋಡಿ, ನಾಳೆ ಎಲ್ಲಿ ಆಟ ಅಂತ ಕೇಳ್ತಾನವ. ಅದು ಬಿಟ್ಟು ಇವತ್ತು ಎಲ್ಲಿ ಆಟ ಅಂತೇಳಿ ಕೇಳುವಂಥ ಬುದ್ಧಿ ಅವನಿಗಿಲ್ಲ. ಇವತ್ತು ಆಟ ಎಲ್ಲಿ ಅಂತ ಕೇಳಿದರೆ ಅವನಲ್ಲಿ ನಾವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತನಾಡೋದು. ಯಾಕೆಂದರೆ ಇವತ್ತು ಆಟಕ್ಕೆ ಬರ್ತಾನವ ಅಂತ ಹೇಳಿಸಿ. ಇವತ್ತೆಲ್ಲಿ ಅಂತ ಕೇಳುವುದಿಲ್ಲ ಅವ, ನಿನ್ನೆಯಲ್ಲಿ ನಾಳೆಯಲ್ಲಿ. ಇಂಥವರೆಲ್ಲ ಆಟಕ್ಕೆ ಬರುವವರಲ್ಲ. ಆದರೂ ಇವರ ಪ್ರಶ್ನೆಗೆ ನಾವು ಒಂದು ಉತ್ತರಿಸಬೇಕು ಅಂತೇಳಿ ಒಂದು ಹಾಸ್ಯದ ಮೂಲಕ ಕಲಾವಿದರಿಗೆ ಹೇಳಿಕೊಟ್ರಂತೆ. ಹಾಗೆ ಇಂತಹ ಹಾಸ್ಯ ಘಟನೆಗಳು ನೆಡ್ಲೆ ನರಸಿಂಹ ಭಟ್ರ ಬದುಕಿನಲ್ಲಿ ತುಂಬ ಬಂದಿದೆ. ಒಮ್ಮೆ ಕಟೀಲು ಮೇಳದ ಆಟ ಆಗುವಾಗ ಅಲ್ಲಿ ಹೊರಗೆ ಒಂದು ಹೋಟೆಲ್, ಅಂದರೆ ಹೋಟೆಲ್ ಒಂದು ವ್ಯವಸ್ಥೆ ಇರ್ತದೆ. ಅಂದರೆ ಆಟಕ್ಕೆ ಬಂದವರು ರಾತ್ರಿ ಇಡೀ ನಿದ್ರೆ ಕೇಳುವಾಗ ಚಹಾ ಕುಡಿದರೆ ನಿದ್ರೆ ದೂರವಾಗ್ತದೆ. ಹಾಗೆ ಅಲ್ಲಿ ವಾಸಿವಾದರೆ ಅಲ್ಲಿ ತಿಂಡಿ ಎಲ್ಲ ಇರ್ತದೆ. ಅಲ್ಲೇ ಒಂದು ಟೆಂಪರರಿ ಹೋಟೆಲ್ ಇರ್ತದೆ ಯಾವ ಒಂದು ಆಟದ ಹತ್ತಿರ. ಹಾಗೆ ಅಲ್ಲೊಂದು ಹೋಟೆಲ್ ಇತ್ತು. ನೆಡ್ಲೆ ಅವರು ನಮ್ಮ ಚೆಂಡೆವಾದನದ ಒಂದು ಹಂತವನ್ನು ಮುಗಿಸಿ ಚಹಾ ಕುಡಿಯುವ ಅಂತೇಳಿ ಆ ಹೋಟೆಲಿಗೆ ಬಂದರು. ಆ ಹೋಟೆಲ್ ಬಂದಾಗ ಬಿಸಿ ಏನುಂಟು ಕೇಳಿದರು ನೆಡ್ಲೆ ನರಸಿಂಹ ಭಟ್ರು. ಅಲ್ಲಿ ಒಬ್ಬ ಸಪ್ಲೈ ಮಾಡುವಂಥ ಒಬ್ಬ ಹುಡುಗ, ಅವರಿಗೆ ನರಸಿಂಹ ಭಟ್ರು ಸ್ವಲ್ಪ ವಿನೋದ ಸ್ವಭಾವದಂತೇಳಿ ಅವನಿಗೆ ಸ್ವಲ್ಪ ತಿಳಿದಿತ್ತು. ಅದಕ್ಕೆ ಅವನು ಗಮ್ಮತ್ತಿಗೆ ತಮಾಷೆಗಾಗಿ ಬಿಸಿ ಅಂತ ಇರೋದು ಭಟ್ರೆ, ಬಿಸಿ ಇರೋದು ಕೆಂಡ ಅಂತ ಹೇಳಿದ್ರಂತೆ. ಅಂದರೆ ಕೆಂಡ, ಅಲ್ಲಿ ಒಲೆಯ ಕೆಂಡ. ಅದಕ್ಕೆ ನರಸಿಂಹ ಭಟ್ರು ಸಹ ವಿನೋದ ಸ್ವಭಾವದವರಲ್ಲ, ಬಿಸಿ ಕೆಂಡ ಇರುವುದಾ? ಹಾಗಾದರೆ ಒಂದು ಪ್ಲೇಟ್ ಕೆಂಡ ಅಂತ ಹೇಳಿದ್ರಂತೆ. ಅಲ್ಲಿ ಒಂದು ಪ್ಲೇಟು, ಅವ ಹುಡುಗ ಸಹ ತಮಾಷೆವ, ಎಂತ ಮಾಡ್ತಾರೆ ನೋಡು ಅಂತೇಳಿ ಒಂದು ಪ್ಲೇಟಿನಲ್ಲಿ ಕೆಂಡವನ್ನು ಬಿಸಿ ಕೆಂಡವನ್ನು ತಂದು ನರಸಿಂಹ ಭಟ್ರ ಎದುರಲ್ಲಿಟ್ಟರು. ನರಸಿಂಹ ಭಟ್ರ ಹತ್ತಿರ ಇದ್ದ ಇತರ ಕಲಾವಿದರಿಗೆ ಆಶ್ಚರ್ಯ, ಇದೇನು ನರಸಿಂಹ ಭಟ್ರು ಕೆಂಡ ತರಲಿಕ್ಕೆ ಈ ಕೆಂಡ ಹಿಡ್ಕೊಂಡು ಎಂತ ಮಾಡ್ತಾರೆ ಇವರು ನರಸಿಂಹ ಭಟ್ರು ಅಂತೇಳಿ. ಅಷ್ಟೊಳಗೆ ಕೆಂಡ ಬಂದ ಕೂಡಲೇ ನರಸಿಂಹ ಭಟ್ರು ಕಿಸೆಗೆ ಕೈ ಹಾಕಿದರು. ಕೈ ಹಾಕಿ ಒಂದು ಬೀಡಿಯ ಕಟ್ಟನ್ನು ಹೇಳಿದರು, ಒಂದು ಬೀಡಿ ತೆಗೆದರು. ಕೆಂಡದಲ್ಲಿ ಬೀಡಿಯನ್ನು ಉರಿಸಿ ಆರಾಮಾಗಿ ಬೀಡಿ ಎಳೆಯುತ್ತಾ ಕುಳಿತುಕೊಂಡ್ರು. ಮತ್ತು ಹುಡುಗನಲ್ಲಿ ಆಯಿತು ಗಂಡ ಬಂತು, ಇಟ್ಕೊಂಡು ಹೋಗು ಅಂತ ಹೇಳಿದರು. ಅಂದರೆ ನೋಡಿ, ಅಲ್ಲಿ ಗಂಭೀರವಾದಂಥ ಸನ್ನಿವೇಶದಲ್ಲೂ ಹಾಸ್ಯ ಪ್ರವೃತ್ತಿಯನ್ನು ತೋರಿಸುವುದು ನೆಡ್ಲೆ ನರಸಿಂಹ ಭಟ್ರ ಒಂದು ಗುಣ.
ಊರಿಗೆ ಬಾಲ ಹೂಣಿರೋಣ ತೆರುದಲಕ್ಕ ನಾಡಿ ಶರಗಳ ಹೂಣಿರೋಣ ತೆರುದಲಕ್ಕ ನಾಡಿ ಶರಗಳ. ನಿಡ್ಲೆ ನರಸಿಂಹ ಭಟ್ರು ಅತ್ಯಂತ ಸ್ವಾಭಿಮಾನಿಗಳು. ಅವರ ಯಾರಲ್ಲೂ ಅವರು ಕೈ ನೀಡಿ ಬೇಡಿದವರಲ್ಲ. ಹಾಗೆಂತೇಳಿ ಅವರಿಗೆ ಹಣದ ಅವಶ್ಯಕತೆ ಇದ್ದಾಗ ಅದಕ್ಕೆ ಬೇರೆ ಅವರದ್ದೇ ಆದಂಥ ಅವರು ವ್ಯವಸ್ಥೆಯನ್ನು ಮಾಡಿಕೊಳ್ತಿದ್ದರೆ ಹೊರತು ಬೇರೆಯವ್ರ ಥರ ಕೈ ಚಾಚಿದವರಲ್ಲ. ಇದೊಂದೊಂದು ಸಣ್ಣ ಘಟನೆ. ಇದು ಒಬ್ಬ ಕಲಾವಿದ ಹಾಗೂ ಕಲಾಪ್ರೇಮಿಯ ನಡುವೆ ನಡೆದಂಥ ಒಂದು ಸಣ್ಣ ಘಟನೆ. ಈ ಘಟನೆಯಲ್ಲಿ ಬರುವಂಥ ಕಲಾವಿದ ನಮ್ಮ ನೆಡ್ಲೆ ನರಸಿಂಹ ಭಟ್ರು. ಆ ಕಲಾಭಿಮಾನಿ ಸುಂಡಿಲಗುತ್ತು ಶಂಕರ ಶೆಟ್ಟಿ ಅಂತೇಳಿ ಒಬ್ಬ ಅವರು ಸಹ ಕಲಾಭಿಮಾನಿ ಹಾಗೂ ಕೆನರಾ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದವರು. ಅವರು ಶಂಕರ ಶೆಟ್ಟರು ಸಹ ಒಳ್ಳೆಯ ಕಲಾಭಿಮಾನಿ ಆಗಿದ್ದಾರೆ ಹಾಗೂ ಕಲಾವಿದರು ಆಗಿದ್ದಾರೆ. ಹೀಗೆ ಒಮ್ಮೆ ನೆಡ್ಲೆ ನರಸಿಂಹ ಭಟ್ರಿಗೆ ತುರ್ತಾಗಿ ಒಂದು 400 ರೂಪಾಯಿ ಅವಶ್ಯಕತೆ ಬಿತ್ತು. ಆ ಕಾಲದಲ್ಲಿ 400 ರೂಪಾಯಿ ಅಂತೇಳಿದರೆ ಅದೊಂದು ದೊಡ್ಡ ಮೊತ್ತ. ಯಾಕೆಂದರೆ 400 ರೂಪಾಯಿ ಒಮ್ಮೆಲೆ ಕೇಳಿದರೆ ಯಾರಲ್ಲಿ ಸಿಗುವಂಥ ಕಾಲವಲ್ಲ. ಇದು ಸಾಧಾರಣ 1975ರ ಇಸ್ವಿಯಲ್ಲಿ ನಡೆದಂಥ ಘಟನೆ. ಹಾಗೆ 400 ರೂಪಾಯಿ ಅವರಿಗೆ ಅವಶ್ಯಕತೆ ಬಿದ್ದಾಗ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದಂಥ ಪ್ರೊಫೆಸರ್ ಪರಮೇಶ್ವರ ಎಂಬವರ ಬಳಿ ನೆಡ್ಲೆ ನರಸಿಂಹ ಭಟ್ರು ಹೋದರು. ನನಗೆ ಹೀಗೆ ಭಟ್ರೆ, ನನಗೆ 400 ರೂಪಾಯಿ ಅಗತ್ಯವಾಗಿ ಬೇಕಾಗಿದೆ. ಆದರೆ ನನ್ನದೊಂದು ಚೆಂಡೆ ಉಂಟು, ಆ ಚೆಂಡೆಯನ್ನು ಮಾರ್ತೇನೆ ನಾನು. ಯಾರಾದರೂ ಚೆಂಡೆ ತಗೊಳ್ಳೋರಿದ್ದು ನಿಮಗೆ ಗೊತ್ತಿದ್ದರೆ ನನ್ನ ಚೆಂಡೆಯನ್ನು ನಾನು ಅವರಿಗೆ ಮಾಡ್ತೇನೆ, ನನಗೆ 400 ರೂಪಾಯಿಗೆ ಚೆಂಡೆ 400 ರೂಪಾಯಿ ಬೇಕು ಅಂತ ಹೇಳಿದ್ರಂತೆ. ಆಗ ಪರಮೇಶ್ವರರು ನಮ್ಮ ಶಿಷ್ಯರಾದಂಥ ಸುಂಡಿಲಗುತ್ತು ಶಂಕರ ಶೆಟ್ಟರು ಆವಾಗ ಅಲ್ಲಿ ವಿದ್ಯಾರ್ಥಿ. ಅವರು ಸ್ವಲ್ಪ ಕುಲೀನ ಮನೆತನದವರು, ಸ್ವಲ್ಪ ಸ್ಥಿತಿವಂತರು. ಅವರನ್ನು ಕರೆದು ಹೇಳಿದ್ರಂತೆ, ನೋಡಿ ನೆಡ್ಲೆ ನರಸಿಂಹ ಭಟ್ರಿಗೆ 400 ರೂಪಾಯಿ ಕೊಟ್ಟು ಅವರ ಚೆಂಡೆಯನ್ನು ನೀನು ಪಡ್ಕೊಳ್ಬೇಕು ಅಂತೇಳಿ. ಶಂಕರ ಶೆಟ್ಟರಿಗೆ ಚೆಂಡೆ ವಾದನ ಗೊತ್ತಿಲ್ಲ, ಆದರೂ ಗುರುಗಳು ಹೇಳಿದ್ದಾರೆ ಅಂಥೇಳಿ 400 ರೂಪಾಯಿ ಕೊಟ್ಟರಂತೆ. ಕೊಟ್ಟು ಹೇಳಿದ್ರಂತೆ, ಚೆಂಡೆ ಮಾರೋದು ಬೇಡ, 400 ರೂಪಾಯಿ ನಾನು ಕೊಡ್ತೇನೆ, ನೀವು ನನಗೆ ಮುಂದಕ್ಕೆ ಹಿಂದೆ ಕೊಡಿ ಅಂತ ಹೇಳಿದ್ರಂತೆ. ಆದರೂ ನೆಡ್ಲೆ ನರಸಿಂಹ ಭಟ್ರು ಒಪ್ಪಲಿಲ್ಲ. ಇಲ್ಲ, ನಾನು ಸಾಲ ತಗೊಳ್ದಿಲ್ಲ, ನಾನು ಚೆಂಡೆ ಮಾರೋದು, ನಿಮಗೆ ಚೆಂಡೆ ಬೇಕಾದರೆ ಮಾತ್ರ ನಾನು 400 ರೂಪಾಯಿ ತೆಗೆದುಕೊಳ್ತೇನೆ ಅಂತ. ಹಾಗೆ 400 ರೂಪಾಯಿಗೆ ಚೆಂಡೆ ಕೊಡೋದಾದರೆ ಮಾತ್ರ ನಾನು ತಗೊಳ್ಳೋದು ಅಂತ ನೆಡ್ಲೆ ನರಸಿಂಹ ಭಟ್ರು ಹೇಳುವಾಗ ಗುಂಡಿಲಗುತ್ತು ಶಂಕರ ಶೆಟ್ಟರು ಆ ಚೆಂಡೆಯನ್ನು ಖರೀದಿಸಿದರು ಅವರಲ್ಲಿ. ಆದರೆ ಶೆಟ್ಟರಿಗೆ ಚೆಂಡೆ ವಾದನ ಗೊತ್ತಿಲ್ಲ. ಆದರೂ ಒಂದು ನರಸಿಂಹ ಭಟ್ರಿಗೆ ಉಪಕಾರವಾಗ್ತದೆ ಅಂಥೇಳಿ ಹಾಗೂ ಹೀಗೆ ಕೊಟ್ಟರೆ ಅವರು ತಗೊಳ್ಳುವವರಲ್ಲ, ಹಾಗೆಂದೇಳಿ 400 ರೂಪಾಯಿ ಅವಶ್ಯಕತೆ ತುರ್ತಾಗಿ ಬೇಕು. ಹೀಗೆ ಎಣಿಸಿ ಅವರು 400 ರೂಪಾಯಿ ಕೊಟ್ಟು ಚೆಂಡೆಯನ್ನು ಪಡ್ಕೊಂಡ್ರು. ಹಾಗೆ ಎಷ್ಟೋ ವರ್ಷಗಳು ಕಳೆಯಿತು. ಒಮ್ಮೆ ಚೆಂಡೆ ಒಂದು ಹಗ್ಗ ಬೀಗಿಲಿಕ್ಕೆ ಅದರಲ್ಲಿ ಇರ್ತದೆ. ಯಾಕೆಂದರೆ ಚೆಂಡೆಯನ್ನು ನಾವು ಹಾಗೆ ಇಟ್ಟರೆ ಅದು ಹಾಳಾಗ್ತದೆ, ಅದಕ್ಕೆ ಹಗ್ಗ ಬೀಗಿಯುವುದು, ಅದರ ಶ್ರುತಿಯನ್ನೆಲ್ಲ ಸರಿ ಮಾಡುವಂಥ ಕೆಲಸ ಆಗಬೇಕು. ಹಾಗೆ ಒಮ್ಮೆ ಹಗ್ಗ ಬಿಗಿಲಿಕ್ಕೆ ಗುಂಡಿಲಗುತ್ತು ಶಂಕರ ಶೆಟ್ಟರು ವಾಸು ಎಂಬ ಹಗ್ಗ ಬಿಗಿಯೋನಲ್ಲಿ ಕೊಟ್ಟಾಗ ಆ ವಾಸು ಆ ಚೆಂಡೆಯನ್ನು ನೋಡಿ, ಶೆಟ್ಟರೆ ಇದು ಈ ಚೆಂಡೆ ಭಾರಿ ಅಮೂಲ್ಯವಾದ ಚೆಂಡೆ, 1000ದಲ್ಲಿ ಒಂದು ಚೆಂಡೆ ಇಂಥ ರೀತಿ ಬರೋದಿಲ್ಲ, ಇದರಲ್ಲಿ ಬರುವಂಥ ನಾದ, ಇದರ ಸೂಕ್ಷ್ಮತೆ, ಇದರಲ್ಲಿ ಒಂದು ಬರುವಂಥ ಯಾವುದೇ ಒಂದು ಶಬ್ದವಾಗಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು, ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ನೀವು ನೋಡಬೇಕು, ಒಳ್ಳೆ ಚೆಂಡೆ ಅಂತ ಹೇಳಿದ್ರಂತೆ. ಅಂದಿನಿಂದ ಶಂಕರ ಶೆಟ್ಟರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಯಿತು. ಯಾಕೆಂದರೆ ಅವರಿಗೆ ಚೆಂಡೆ ವಾದನ ಗೊತ್ತಿಲ್ಲ. ಹಾಗೆಂತೇಳಿ ಚೆಂಡೆ ಯಾವಾಗಲೂ ನಾವು ಒಳಗೆ ಇಟ್ಟರೆ ಅದು ಅದರ ಚರ್ಮ ಹಾಳಾಗ್ತದೆ, ಆಗ ಅದರ ನಾದವು ಹೋಗ್ತದೆ, ಹಾಗೂ ಚೆಂಡೆ ನಿಷ್ಪ್ರಯೋಜಕವಾಗ್ತದೆ. ಹಾಗೆ ಆಗಬಾರ್ದು. ಯಾಕೆಂದರೆ ಇದು 1000ದಲ್ಲಿ ಇರುವಂಥ ಒಂದು ಚೆಂಡೆ, ಅಮೂಲ್ಯ ಚೆಂಡೆ ಎಂದು ತಿಳಿದು ಇವರು ಶಂಕರ ಶೆಟ್ಟರು ಯಾವಾಗಲೂ ಒಂದು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಚೆಂಡೆಯನ್ನು ಸುಮ್ಮನೆ ಅದರ ಮೇಲೆ ಒಂದು ಕೋಲಿನಿಂದ ಬಡಿದು ಚೆಂಡೆಯನ್ನು ಉಪಯೋಗಿಸ್ತಾ ಇದ್ದರು. ಹಾಗೆ ಅವರು ಮುಂದಕ್ಕೆ ಅವರಲ್ಲಿ ಶಂಕರ ಶೆಟ್ಟರಲ್ಲಿ ಶ್ರುತಿಪೆಟ್ಟಿಗೆ, ಮದ್ದಳೆ, ಚಕ್ರತಾಳ ಎಲ್ಲ ಇತ್ತು. ಹಾಗೆ ಅವರು ನಿವೃತ್ತರಾಗುವ ಸಮಯದಲ್ಲಿ ಕೆನರಾ ಕಾಲೇಜಿನ ಯಕ್ಷಗಾನ ಸಂಘಕ್ಕೆ ಆ ಮದ್ದಳೆ, ಶ್ರುತಿಪೆಟ್ಟಿಗೆ, ಜಾಗಟೆ ಎಲ್ಲ ಕೊಟ್ಟರು. ಈ ಚೆಂಡೆಯನ್ನು ಮಾತ್ರ ಕೊಡಲಿಲ್ಲ ಅವರು. ಚೆಂಡೆಯನ್ನು ಅವರ ಬಳಿಯೇ ಅದನ್ನು ಅವರು ಉಳಿಸಿಕೊಂಡ್ರು. ಯಾಕೆಂದರೆ ನೆಡ್ಲೆ ನರಸಿಂಹ ಭಟ್ರ ಒಂದು ಕೊಟ್ಟಂಥದ್ದು ಮತ್ತು ಅತ್ಯಂತ ವಿರಳವಾದ ಚೆಂಡೆ ಎಂಬ ಕಾರಣಕ್ಕೆ. ಹಾಗೆ ಒಂದು ದಿವಸ ಈ ವಿಷಯ ನಮ್ಮ ಪತ್ರಕರ್ತರು ಹಾಗೂ ಯಕ್ಷಗಾನ ಕಲಾವಿದರಾದಂಥ ಕದ್ರಿ ನವನೀತ ಶೆಟ್ಟರಿಗೆ ಈ ವಿಷಯ ತಿಳಿಯಿತು. ಅವರು ಈ ವಿಷಯವನ್ನು ನೆಡ್ಲೆ ನರಸಿಂಹ ಭಟ್ರ ಮಗನಾದಂಥ ನೆಡ್ಲೆ ರಾಮ್ ಭಟ್ರಲ್ಲಿ ತಿಳಿಸಿದರು. ಆ ಕಾಲ ಇದು ಸಾಧಾರಣ 2000 ಇಸ್ವಿ ಇರ್ಬೋದು. ಆ ಕಾಲದಲ್ಲಿ ನೆಡ್ಲೆ ನರಸಿಂಹ ಭಟ್ರು ಇದ್ದರು, ಮಗನ ಮನೆಯಲ್ಲೇ ಇದ್ದರು. ಈಗ ಎಂತಾಗಿದೆ ಹೇಳಿದರೆ, ಈ ಕಾಲದಲ್ಲಿ ನೆಡ್ಲೆ ನರಸಿಂಹ ಭಟ್ರ ಮಗನಾದಂಥ ಶ್ರೀಯುತ ರಾಮ್ ಭಟ್ರು ನರನ್ಸ್ ಬ್ರೆಡ್ ಎಂಬಂಥ ಒಂದು ಬೇಕರಿಯನ್ನು
ಒಂದು ಪ್ರಾರಂಭಿಸಿ ಅದರಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೇರಿದ್ದಾರೆ. ಇಂದು ನರಸಿಂಹ ರೆಡ್ಡಿ ಓಪನ್ ಅದು ಪ್ರಾರಂಭಿಸಿ 26 ವರ್ಷಗಳಾಗಿವೆ. ಇಂದು ಅತ್ಯಂತ ದೊಡ್ಡ ಉನ್ನತ ಮಟ್ಟದ ಒಂದು ಉದ್ಯಮವಾಗಿದೆ ರಾಮ್ ಭಟ್ರದ್ದು ಬೇಕರಿ. ವರ್ಷಕ್ಕೆ ಒಂದು ದಿನವೊಂದಕ್ಕೆ 1000 ರೂಪಾಯಿಗಳಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಈಗ ವಾರ್ಷಿಕ 30 ಕೋಟಿಗಿಂತಲೂ ಹೆಚ್ಚು ವ್ಯವಹಾರ ನಡೆಸಿ ರಾಜ್ಯದ ಪ್ರತಿಷ್ಠಿತ ಒಂದು ಉದ್ಯಮದಲ್ಲಿ ಒಂದಂತ ಹೆಸರು ಪಡೆದಿದೆ. ಹಾಗೂ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಇವರ ಉತ್ಪನ್ನಗಳು ಹೋಗ್ತಾ ಇದೆ. ಸುಮಾರು 70ಕ್ಕೂ ಹೆಚ್ಚು ಉತ್ಪನ್ನಗಳು ಇವರ ಬೇಕರಿಯಲ್ಲಿ ತಯಾರಾಗ್ತವೆ. ಇದು ಎಲ್ಲ ಕಡೆಗೆ ಹೋಗ್ತಾ ಇದೆ. ಹಾಗೆ ಆ ಕಾಲದಲ್ಲಿ ಅವರು ಉನ್ನತ ಸ್ಥಿತಿಗೆ ಬಂದು ಮುಟ್ಟಿದಂಥ ಕಾಲ. ಹಾಗೆ ರಾಮ್ ಭಟ್ರಿಗೆ ಅವರ ನಡ್ಲೆ ನರಸಿಂಹ ಭಟ್ರ ಮಗನಾದ ರಾಮ್ ಭಟ್ರಿಗೆ ಈ ಚಂಡೆಯ ವಿಷಯ ತಿಳಿಯಿತು. ಅವರು ಒಂದು ದಿವಸ ಕದ್ರಿ ನವನೀತ್ ಶೆಟ್ಟರನ್ನು ಕರ್ಕೊಂಡು ಗುಂಡಿಲಗುತ್ತು ಶಂಕರ್ ಶೆಟ್ಟರ ಮನೆಗೆ ಹೋಗಿ, ನಾನು ನರಸಿಂಹ ಭಟ್ರ ಮಗ, ನೀವು ನಮ್ಮ ತಂದೆ ನಿಮಗೊಂದು ಚೆಂಡೆ ಮಾರಿದ್ರಂತೆ, ನೀವು ಅದನ್ನು ಕೊಡ್ತೀರಿ, ಹಿಂದೆ ಮಾರ್ತೀರಂತಾದರೆ ನಾವು ಅದನ್ನು ತೆಗೆದುಕೊಳ್ತೇವೆ ಅಂತೇಳಿ ಒಂದು ವಿನಯವಾಗಿ ಕೇಳಿಕೊಂಡ್ರು. ಆಗ ಗುಂಡಿಲಗುತ್ತು ಶಂಕರ್ ಶೆಟ್ಟರು ಕಲಾಭಿಮಾನಿ. ಅವರು ಕೂಡಲೇ ಹೇಳಿದ್ರಂತೆ, ನನಗೂ ಆ ಚೆಂಡೆದ ಒಂದು ಜವಾಬ್ದಾರಿ ಹೆಚ್ಚಾಗಿದೆ, ಹಾಗಾಗಿ ನಾನು ಚೆಂಡೆ ಅದು ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಬೇಕು ಎಂಬ ನಿರೀಕ್ಷೆಯಲ್ಲಿ ಇದ್ದೆ. ಹಾಗಾಗಿ ಇದನ್ನು ನಿಮ್ಮ ಮಗನಿಗೆ ನಾನು ನನ್ನ ಲೆಕ್ಕದಲ್ಲಿ ಕೊಡ್ತೇನೆ, ಒಂದು ಬಹುಮಾನವಾಗಿ ಕೊಡ್ತೇನೆ. ಅಂದರೆ ರಾಮ್ ಭಟ್ರ ಮಗನಿಗೆ, ಅಂದರೆ ನಡ್ಲೆ ನರಸಿಂಹ ಭಟ್ರ ಮೊಮ್ಮಗನಿಗೆ. ಹಾಗೆಯೇ ಅವರಿಗೆ ಆ ಚೆಂಡೆಯನ್ನು ಅವರ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಚೆಂಡೆಯನ್ನು ಅವರಿಗೆ ಹಿಂದಿರಿಸಿ ಕೊಟ್ಟರು. ನೋಡಿ, 25 ವರ್ಷಗಳ ನಂತರ ಒಂದು ಮಾರಿದಂಥ ಚೆಂಡೆ, ಒಬ್ಬ ಕಲಾವಿದ ಮಾರಿದಂಥ ಚೆಂಡೆ, ಕಲಾಭಿಮಾನಿ ಅದನ್ನು ತೆಗೆದುಕೊಂಡು ಪುನಃ ಕಲಾವಿದನಿಗೆ ಅವನ ಕಣ್ಣೆದುರಲ್ಲಿ ಕಲಾವಿದನ ಕೈಗೆ ಸೇರುವಲ್ಲೇ ಒಂದು ಆದದ್ದು ಅಂತ ಹೇಳಿದರೆ ಕಲಾವಿದ ಹಾಗೂ ಪ್ರೇಮಿಯ ನಡುವಿನ ಒಂದು ಬಾಂಧವ್ಯ. ಹಾಗೆ ಆ ಚೆಂಡೆಯನ್ನು ಅವರ ಮಗನ ಪಡ್ಕೊಂಡ್ರು. ಹಾಗೆ ಗುಂಡಿಲಗುತ್ತು ಶಂಕರ್ ಶೆಟ್ಟರಿಗೆ ಇದರಿಂದ ಸಮಾಧಾನವಾಯಿತು. ಯಾಕೆಂದರೆ ಆ ಚೆಂಡೆಯ ಜವಾಬ್ದಾರಿಯಿಂದ ಒಮ್ಮೆ ನಾನು ಮುಕ್ತನಾದೇನಲ್ಲ. ಯಾಕೆಂದರೆ ಆ ಚೆಂಡೆ ಇದ್ದರೆ ಅದನ್ನು ಬಾರಿಸುವುದು ಅದನ್ನು ಹಾಳಾಗದಾಗೆ ರಕ್ಷಿಸುವುದು ಎಲ್ಲ ಜವಾಬ್ದಾರಿ ಇತ್ತು. ಹೀಗೆ ಇದೊಂದು ಈ ಜವಾಬ್ದಾರಿಯಿಂದ ಕಳಕೊಂಡಂಥ ತೃಪ್ತಿಯು ಗುಂಡಿಲಗುತ್ತು ಶಂಕರ್ ಶೆಟ್ಟರಿಗೆ ಆಯಿತು.
ವೀಕ್ಷಕರೇ, ನೆಡ್ಲೆ ನರಸಿಂಹ ಭಟ್ಟರ ಕುರಿತು ಬಹಳಷ್ಟು ವಿಚಾರಗಳನ್ನು ನೀವು ತಿಳಿದುಕೊಂಡಿರಿ. ಯಥಾರ್ಥಕ್ಕೆ ಆದರೆ ನೆಡ್ಲೆ ನರಸಿಂಹ ಭಟ್ಟರಿಗೆ ನನಗೆ ವೈಯಕ್ತಿಕವಾಗಿ ಒಡನಾಟ ಇದ್ದದ್ದು ಬಹಳ ಕಮ್ಮಿ. ಯಾಕೆಂದರೆ ನಾವೆಲ್ಲ ಯಕ್ಷಗಾನದ ಹತ್ತಿರ ಆಸಕ್ತಿ ಬೆಳೆಸುವ ಕಾಲಕ್ಕೆ ಅವರು ಹಿರಿಯರಾಗಿದ್ದರು. ಅಂದರೆ ಪ್ರಾಯದಲ್ಲಿ ಹಿರಿಯರಾದ ಕಾರಣ ಅವರೊಂದಿಗೆ ಒಡನಾಟ ಮಾಡುವಂಥ ಭಾಗ್ಯ ನಮಗೆ ಲಭಿಸಲಿಲ್ಲ. ಆದರೆ ಇಲ್ಲಿ ಉಳಿದ ಕಲಾವಿದರು ಹೇಳಿದಂಥ ಘಟನೆಗಳು ಹಾಗೆ ಅವರ ಬಗ್ಗೆ ಇರುವಂಥ ಕೆಲವು ದಂತಕಥೆಗಳು ಅಂತ ಹೇಳ್ತೇವೆ. ಈಗ ಇಂಥದ್ದೆಲ್ಲ ನಾವು ನೋಡಿಕೊಂಡೇ ನೆಡ್ಲೆ ನರಸಿಂಹ ಭಟ್ಟರ ಬಗ್ಗೆ ನಾನು ತಿಳ್ಕೊಂಡದ್ದು ವಿಚಾರ, ಅದನ್ನು ನಿಮ್ಮ ಮುಂದೆ ಹಂಚಿದ್ದೇನೆ. ಹಾಗೆ ವೈಯಕ್ತಿಕವಾಗಿ ನೆಡ್ಲೆ ನರಸಿಂಹ ಭಟ್ಟರು ಕೊನೆಗಾಲದಲ್ಲಿ ಅತ್ಯಂತ ಸಂತೃಪ್ತಿದ್ದರು. ಯಾಕೆಂದರೆ ಕಲಾವಿದರು ಕೊನೆಗಾಲದಲ್ಲಿ ಕೆಲವು ಕಲಾವಿದರ ಸ್ಥಿತಿ ಬಡತನದಲ್ಲೇ ಇರ್ತದೆ. ಆದರೆ ನೆಡ್ಲೆ ನರಸಿಂಹ ಭಟ್ಟರಿಗೆ ಹಾಗಾಗಲಿಲ್ಲ. ಯಾಕೆಂದರೆ ಇವರ ಮಗನಾದಂಥ ನೆಡ್ಲೆ ರಾಮ್ ಭಟ್ರು ಬೇಕರಿ ಉದ್ಯಮದತ್ತ ಹೊರಳಿದ ಕಾರಣ ಇಂದು ನರನ್ಸ್ ಬ್ರೆಡ್ ಎಂಬುದು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿದೆ. ಇದು ನಮ್ಮೊಬ್ಬ ಯಕ್ಷಗಾನ ಹಿರಿಯ ಕಲಾವಿದರ ಮಗನ ಸಂಸ್ಥೆ ಎಂಬ ಅಭಿಮಾನ ನಮ್ಮ ಎಲ್ಲ ಯಕ್ಷಗಾನ ಪ್ರಿಯರಿಗೆ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಯಕ್ಷಗಾನ ಕಲಾವಿದರ ಒಂದು ಕುಟುಂಬದಿಂದ ಒಂದು ದೊಡ್ಡ ಉದ್ಯಮ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅಂತೇಳಿದರೆ ಪರ್ಯಾಯವಾಗಿ ಇದು ಯಕ್ಷಗಾನಕ್ಕೆ ಸಲ್ಲುವಂಥ ಒಂದು ಗೌರವ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಹಾಗೆ ಕೊನೆಗಾಲದಲ್ಲಿ ತನ್ನ ಮಗನೊಟ್ಟಿಗೆ ಒಂದು ವಿಶ್ರಾಂತಿ ಜೀವನವನ್ನು ನಡೆಸಿದವರು. ಇವರಿಗೆ ನೆಡ್ಲೆ ನರಸಿಂಹ ಭಟ್ಟರಿಗೆ ಒಬ್ಬರು ಮಗಳು ಹಾಗೂ ಒಬ್ಬ ಮಗ, ಹೀಗೆ ಇಬ್ಬರು ಮಕ್ಕಳು. ಇವರು 1913 ಆಗಸ್ಟ್ನಲ್ಲಿ ಹುಟ್ಟಿದವರು. ಸೆಪ್ಟೆಂಬರ್ 2003 ಇಸ್ವಿಯಲ್ಲಿ, ಅಂದರೆ 90 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಸವೆಸಿ ನಿಧನರಾದರು. ಇಂದು ಅವರ ವಿಷಯದಲ್ಲಿ ಎಷ್ಟೋ ಜನ ಕಲಾವಿದರು ಅವರ ಬಗ್ಗೆ ಇಂದಿಗೂ ತೃಪ್ತಿ ಇದೆ. ಯಾಕೆಂದರೆ ನಾನೊಂದು ಕಲಾವಿದ ಆದದ್ದು ನೆಡ್ಲೆ ನರಸಿಂಹ ಭಟ್ಟರಿಂದ ಅಂತೇಳಿ ಹೇಳಿಕೊಳ್ಳುವ ಒಂದು ವರ್ಗವೇ ಇದೆ. ಅವರಲ್ಲಿ ನೇರವಾಗಿ ಶಿಷ್ಯತ್ವವನ್ನು ಕಲಿತವರು ಎಷ್ಟೋ, ಹಾಗೆ ಪರೋಕ್ಷವಾಗಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿದವಷ್ಟು ಎಷ್ಟೋ ಜನ ಇದ್ದಾರೆ. ಕುರಿಯ ಗಣಪತಿ ಶಾಸ್ತ್ರಿಗಳಂಥ ಒಬ್ಬ ಮೇರು ಭಾಗವತರು, ಅವರು ನೆಡ್ಲೆಯವರು ನನ್ನ ಗುರುಗಳು ಅಂತ ಹೇಳ್ತಾರಂತಾದರೆ ನೆಡ್ಲೆಯವರಿಗೆ ಇರುವಂಥ ಒಂದು ಪಾಂಡಿತ್ಯವೋ ಒಂದು ವಿದ್ವತ್ತೋ ಇದನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಹಿರಿಯ ಕಲಾವಿದರೆಲ್ಲರೂ ನಾವು ನರಸಿಂಹ ಭಟ್ರ ವಾದನಕ್ಕೆ ನಾವು ನಾಟ್ಯ ಮಾಡಿದ್ದೇವೆ ಅಂತೇಳಿ ಹೇಳುವಲ್ಲಿ ಅವರಿಗೆ ಇರುವಂಥ ಅಭಿಮಾನವನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತೇವೆ. ಅಂದರೆ ಇದರಲ್ಲಿ ನಾವು ನೆಡ್ಲೆ ನರಸಿಂಹ ಭಟ್ರ ವಿದ್ವತ್ತಿಗೆ ನಾವು ಮನ್ನಣೆ ಕೊಡಲೇಬೇಕಾಗ್ತದೆ, ಅದನ್ನು ನಾವು ಗೌರವಿಸಲೇಬೇಕಾಗ್ತದೆ. ಇಂದು ನೆಡ್ಲೆ ನರಸಿಂಹ ಭಟ್ರು ನಮ್ಮೊಡನೆ ಇಲ್ಲದಿದ್ದರೂ ಸಹ ಅವರು ಬಿಟ್ಟು ಹೋದಂಥ ಒಂದು ಹೆಜ್ಜೆ ಏನುಂಟೋ ಅದು ಇಂದಿಗೂ ಯಕ್ಷರಂಗದಲ್ಲಿ ಉಳಿದಿದೆ. ಈಗ ನೆಡ್ಲೆ ನರಸಿಂಹ ಭಟ್ರಂತೆ ಒಂದು ವಾದನದಲ್ಲಿ ಪಳಗಿದವರು ಈಗ ಇರುವವರಲ್ಲಿ ಪದ್ಯಾಣ ಶಂಕರನಾರಾಯಣ ಭಟ್ರು ಓರ್ವರು. ಇವರು ಹಾಗೆ ನೆಡ್ಲೆಯವರ ಎಲ್ಲ ಪಟ್ಟುಗಳು ಪದ್ಯಾಣ ಶಂಕರನಾರಾಯಣ ಭಟ್ರಲ್ಲಿದೆ. ಹಾಗೆ ಅಡೂರು ಗಣೇಶರಾವ್, ಹಾಗೆ ತುಂಬ ಮಂದಿ ಇದ್ದಾರೆ. ನಾವು ಪದ್ಮನಾಭ ಉಪಾಧ್ಯಾಯ ಉಜಿರೆ, ಹೀಗೆ ಹೆಸರು ಹೇಳಿದರೆ ತುಂಬ ಉದ್ದ ಲಿಸ್ಟ್ ಉಂಟು. ಆದ್ದರಿಂದ ಎಲ್ಲ ಕಲಾವಿದರು ಸಹ ಇವತ್ತಿಗೂ ನೆಡ್ಲೆ ನರಸಿಂಹ ಭಟ್ರ ಒಂದು ವಾದನದ ಏನುಂಟೋ ಅವರ ವಿದ್ಯೆ ಏನುಂಟೋ ಅದರ ನೆರಳಿನಲ್ಲಿ ಸಾಕ್ತಾ ಇದ್ದಾರೆ ಎಂಬಲ್ಲಿಗೆ ನಮಗೆ ನೆಡ್ಲೆ ನರಸಿಂಹ ಭಟ್ರು ಇವತ್ತಿಗೂ ನಮ್ಮೊಂದಿಗೆ ಇದ್ದಾರೆ ಅಂತೇಳಿ ನಮ್ಮದು ಭಾಸವಾಗ್ತಾ ಇದೆ. ಯಾಕೆಂದರೆ ಅವರು ಬಿಟ್ಟು ಹೋದಂಥ ಹೆಜ್ಜೆಗಳೇನುಂಟೋ ಯಕ್ಷಗಾನದ ಒಂದು ಚೆಂಡೆ ವಾದನದ ಅದರಲ್ಲಿ ಇವತ್ತಿಗೂ ಪರಂಪರೆಯಾಗಿ ಉಳಿದು ಬಂದಿದೆ. ಉಪನಿಷತ್ತಾದಿ ಷಡಾಂಗಗಳನ್ನು
ಪ್ರಿಯ ವೀಕ್ಷಕರೇ, ಇಂದು ನಾವು ಒಬ್ಬ ಮಹಾನ್ ಕಲಾವಿದರ ಬಗ್ಗೆ ತಿಳ್ಕೊಂಡೆವು. ಇನ್ನು ಮುಂದಿನ ವಾರ ಬೇರೊಬ್ಬ ಮಹಾನ್ ಕಲಾವಿದರ ಬಗ್ಗೆ ನಿಮ್ಮಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.